ಡೆಂಗ್ಯೂ ವನ್ನು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಎಲ್ಲ ವಿಚಾರವಾಗಿ ನಾವು ಇವತ್ತು ಈ ಒಂದು ಡೆಂಗ್ಯೂ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಾಚರಣೆಯ ಹಿನ್ನೆಲೆಯಲ್ಲಿ ಈ ವಿಚಾರವನ್ನು ಇವತ್ತು ಮಾತಾಡಲಿಕ್ಕಿದ್ದೇವೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿಗಳು ಆಗಿರುವಂಥ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರಿದ್ದಾರೆ. ನಾನು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ ಸರ್. ಎಸ್, ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು ಮಲೇರಿಯಾ ನಿಯಂತ್ರಣಾಧಿಕಾರಿಗಳು ಕೂಡ ಹೌದು, ಜೊತೆಗೆ ಜಿಲ್ಲೆಯಲ್ಲಿ ಕೋವಿಡ್ ನೋಡಲ್ ಅಧಿಕಾರಿಯಾಗಿ ಕೂಡ ರಾತ್ರಿ ಹಗಲು ಅಥವಾ ವಾರದ 24x7 ಅನ್ನುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೇವೆ, ಅದು ವ್ಯಾಕ್ಸಿನ್ ಕೊಡುವಂಥ ವಿಚಾರ ಇರ್ಬೋದು ಅಥವಾ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂಥ ಕಾರ್ಯ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳು ಮತ್ತು ಕೋವಿಡ್ಗೆ ಸಂಬಂಧಪಟ್ಟಂಥ ನಾಗರಿಕರಿಗೆ ಬೇಕಾದಂಥ ಸೌಲಭ್ಯ ಒಟ್ಟು ಜಿಲ್ಲಾಡಳಿತದಿಂದ ಯಾವ್ಯಾವುದೆಲ್ಲ ವಿಚಾರಗಳು ಕೊಡಬೇಕು ಎಲ್ಲವನ್ನು ಕೋಆರ್ಡಿನೇಷನ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಎಲ್ಲದರ ನಡುವೆ ನಾವು ನಮ್ಮ ನಡುವೆ ಇರುವಂಥ ಅದು ಮಲೇರಿಯಾ ಇರ್ಬೋದು, ಅದು ಡೆಂಗ್ಯೂ ಇರ್ಬೋದು ಅಥವಾ ಇತರ ಸಾಂಕ್ರಾಮಿಕ ರೋಗಗಳು, ಅದು ಆಯಾ ಸೀಸನಲ್ ಆಗಿ ಬರುವಂಥದ್ದು, ಬೇಸಿಗೆಯೋ ಮಳೆಗಾಲವು, ಎಲ್ಲ ವಿಚಾರಗಳ ಬಗ್ಗೆ ಕೂಡ ನಮ್ಮ ಗಮನ ಇರಬೇಕು ಮತ್ತು ಜಾಗೃತಿ ಇರಬೇಕು. ಸೊ ಇಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಡೆಂಗ್ಯೂ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಎಸ್, ಈಗಾಗಲೇ ನಿಮಗೆ ಒಂದಷ್ಟು ಮಾಹಿತಿಗಳು ಅನುಭವಗಳು ಆಗಿರುತ್ತೆ, ಏನು ಡೆಂಗ್ಯೂ ಜ್ವರ ಅಂದರೆ ಏನು ಅಂತ. ಎಸ್, ಮತ್ತೆ ನಾವು ಯಾವ ರೀತಿಯಲ್ಲಿ ಜಾಗೃತಿ, ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕು ಎಲ್ಲ ವಿಚಾರವಾಗಿ ಮಳೆಗಾಲ ಬರ್ತಾ ಉಂಟು. ಇಂಥ ಸಂದರ್ಭದಲ್ಲಿ ನಾವು ವಹಿಸಬೇಕಾದ ನಮ್ಮ ಕರ್ತವ್ಯಗಳು ಈ ವಿಚಾರವಾಗಿ ಇವತ್ತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು ನಮ್ಮ ಜೊತೆಗೆ ಮಾತನಾಡಲಿಕ್ಕಿದ್ದಾರೆ. ಎಸ್, ನಾನು ಡೆಂಗ್ಯೂ ಬಗ್ಗೆ ಈ ಮಾತುಕತೆಯನ್ನು ಆರಂಭಿಸ್ತೇನೆ. ಮೊದಲಾಗಿ ನಾನು ಮತ್ತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು ಸುಮಾರು ಇಲ್ಲಿ ಒಂದು 6 ಫೀಟ್ ಡಿಸ್ಟೆನ್ಸ್ ಅಲ್ಲಿ ದೂರದಲ್ಲಿ ಕೂತ್ಕೊಂಡಿದ್ದೇವೆ. ಸೊ ಹಾಗಾಗಿ ನಾವು ಮಾಸ್ಕ್ ಧರಿಸಿಲ್ಲ. ನಾವು ಸ್ಟುಡಿಯೋದಿಂದ ಹೊರಗಡೆ ಹೋಗುವಾಗ ಮತ್ತೆ ಮಾಸ್ಕ್ ಧರಿಸ್ತೇವೆ. ಎಸ್, ನಾನು ಮಾತುಕತೆಯನ್ನು ಆರಂಭಿಸ್ತಾ ಇದ್ದೇನೆ. ಸರ್, ನಾವು ಈಗಾಗಲೇ ಜನ ಒಂದು ಕಡೆ ಕೋವಿಡ್ನ ಆತಂಕ, ನಾವು ಕೋವಿಡ್ ವಿಚಾರವಾಗಿ ಏನೇನು ವಿಚಾರಗಳಿದ್ದಾವೆ, ವ್ಯಾಕ್ಸಿನ್ ವಿಚಾರ ಎಲ್ಲ ನಾವು ಕೊನೆಗೆ ಮಾತಾಡುವ. ನಾವು ಇಂಥ ಒಂದು ಆತಂಕದ ಸಂಕಷ್ಟದ ನಡುವೆಯೇ ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಎಲ್ಲ ವಿಚಾರಗಳನ್ನು ನಾವು ಮತ್ತೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಿಮ್ಮ ಇಲಾಖೆಯಿಂದ ನೀವು ಮಾಡ್ತಾ ಇದ್ದೀರಿ. ಎಸ್, ನಾವೀಗಾಗಲೇ ಮೊನ್ನೆ ದಿವಸ ಮಲೇರಿಯಾ ಬಗ್ಗೆ ಕೂಡ ಮಾತಾಡಿದ್ದೆವು. ಎಸ್, ಇವಾಗ ಡೆಂಗ್ಯೂ ಬಗ್ಗೆ ಇದೇ ಸಂದರ್ಭದಲ್ಲಿ ಮಾತನಾಡಬೇಕಾದ ಹಿನ್ನೆಲೆ ಏನು ಕಾರಣ? ಈಗ ಪ್ರತಿ ವರ್ಷ ಒಂದು ದಿನವನ್ನು ನಾವು ವಿಶೇಷವಾಗಿ ಕೆಲವೊಂದು ರೋಗಗಳಿಗೆ ಆಚರಿಸುವುದಲ್ಲ, ನೆನಪಿಸುವುದು, ಅದರ ನಿಯಂತ್ರಣ ಹೇಗೆ, ಏನು ಮಾಡಬೇಕು, ಆವತ್ತಿನ ದಿವಸ ನಾವು ಸಮರೋಪಾದಿಯಲ್ಲಿ ಮಾಡಿ ಮತ್ತೆ ಅದನ್ನು ಅದೇ ರೀತಿ ಪ್ರತಿ ದಿವಸ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಒಂದು ದಿನವನ್ನು ನಿಗದಿಪಡಿಸಿರ್ತಾರೆ. ಸೊ ಮೇ 16 ಅಥವಾ ದಿವಸವನ್ನು ನಿನ್ನೆ ದಿವಸ ಅದು ಡೆಂಗ್ಯೂ ಡೇ, ನ್ಯಾಷನಲ್ ಡೆಂಗ್ಯೂ ಡೇ ಅಂತ ಹೇಳಿ ನಾವು ಅಬ್ಸರ್ವೇಷನ್ ಮಾಡ್ತೇವೆ. ಅಬ್ಸರ್ವೇಟ್ ಇಟ್ ಇಸ್ ಬೀನ್ ನೋಟಿಫೈಡ್ ಆಗಿ. ಸೊ ಆ ಹಿನ್ನೆಲೆಯಲ್ಲಿ ಈಗ ಡೆಂಗ್ಯೂವನ್ನು ಯಾಕೆ ಮೇ 16 ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಸುಮಾರು ನಮ್ಮಲ್ಲಿ ಇಡೀ ಭಾರತ ದೇಶದಲ್ಲಿ ಮೊದಲು ಮಳೆ ಸ್ಟಾರ್ಟ್ ಆಗೋದು ಹೆಚ್ಚಿನ ಅಂಶ ನಮ್ಮ ಸೌತ್ ಇಂಡಿಯಾದಲ್ಲೂ, ಅದರಲ್ಲೂ ನಮ್ಮ ಈ ಕೇರಳ ಮತ್ತು ಕರ್ನಾಟಕದಲ್ಲಿ, ಅದರಲ್ಲೂ ದಕ್ಷಿಣ ಕನ್ನಡ ಮತ್ತು ಕೇರಳದಲ್ಲಿ. ಸೊ ಮೇ ತಿಂಗಳ ನಂತರ ಖಂಡಿತವಾಗಿ ನಮ್ಮಲ್ಲಿ ಯಾವುದೇ ದಿನಗಳಲ್ಲಿ ಮಳೆ ಬರ್ತಾ ಇದೆ. ಮಳೆ ಬಂದು ನಿಲ್ತದೆ. ಮಳೆ ಬಂದು ನಿಂತ ತಕ್ಷಣ ನೀರ್ ನಿಲ್ತದೆ. ನೀರ್ ನಿಂತ ತಕ್ಷಣ ನಮ್ಮ ಏನು ಡೆಂಗ್ಯೂ ಇದೆ ಅದು ಆರಂಭಗೊಳ್ತದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಹಿಂದೆ ಎಲ್ಲ ನೀವು ಹೇಳಿದಾಗೆ 15 ಆಸುಪಾಸಿಗೆ ಆಗುವಾಗ ಬಿತ್ತನೆ ಮಾಡುವಂತ, ಉಳುಮೆ ಮಾಡುವಂತ ಕೆಲಸ ಇನ್ನೇನು ಬಂತು ಅಂತ ಮಳೆ ಶುರು ಆಗ್ತಾ ಇತ್ತು. ಅದೇ ರೀತಿ ಈ ಮಳೆಗೂ ಈ ಕೆಲವೊಂದು ಸಾಂಕ್ರಾಮಿಕ ರೋಗಗಳು ತುಂಬಾ ಹತ್ತಿರ ಸಂಬಂಧ, ಅಲ್ಲ ಅತಿ ಹತ್ತಿರದ ಸಂಬಂಧ ಇರುವುದು ಡೆಂಗ್ಯೂಗೆ. ಯಾಕಂದ್ರೆ ಮಳೆ ಯಾವಾಗ ಬಿಟ್ಟು ಬರ್ತದೋ ಆಗ ಅಲ್ಲಿ ಡೆಂಗ್ಯೂ ಖಂಡಿತವಾಗಿ ಉಲ್ಬಣ ಆಗ್ತದೆ. ಈ ಡೆಂಗ್ಯೂ ಭಾರಿ ಮೊದಲಿಂದಲೂ ಇತ್ತ ನಮ್ಮ ನಡುವೆ? ಹೌದು, ಖಂಡಿತ. ಈಗ ನೋಡಿ, ಕೋವಿಡ್ ಬಂದು 2 ವರ್ಷ ಆದ ನಮ್ಮಲ್ಲಿ, ಬಟ್ ಡೆಂಗ್ಯೂ ಬಂದು ಸುಮಾರು 3 ರಿಂದ 4 ದಶಕ ಆಯ್ತು. 3 ರಿಂದ 4 ದಶಕ ಆಯ್ತು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಇಷ್ಟು ಸಮಯದಲ್ಲೂ ನಮಗೆ ಅದನ್ನು ಪೂರ್ತಿಯಾಗಿ ನಿಯಂತ್ರಣಕ್ಕೆ ತರಲಿಕ್ಕೆ ಆಗಲಿಲ್ಲ. ಕಳೆದ 30 ವರ್ಷಗಳಿಂದ ಅದನ್ನು ನಮಗೆ ನಿಯಂತ್ರಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ತರಲಿಕ್ಕೆ ಆಗಿಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಎಸ್,
ಈ ಅದಕ್ಕೂ ಒಂದು ಕಾರಣ ಇದೆ. ಮೊದಲನೇದಾಗಿ ಏನಂತ ಹೇಳಿದ್ರೆ, ನಾವು ಕಳೆದ ಸಲ ಕೂಡ ಈ ಮಾತನ್ನು ಮಾತಾಡಿದ್ದೇವೆ, ಕೋವಿಡ್ ಅಲ್ಲೂ ಮಾತಾಡಿದ್ದೇವೆ, ಡೆಂಗು ಅಲ್ಲೂ ಮಾತಾಡಿದ್ದೇವೆ. ಯಾವುದೇ ಸಾಂಕ್ರಾಮಿಕ ರೋಗದಲ್ಲಿ ಇಲಾಖೆಯ ಪಾತ್ರ ಎಷ್ಟಿದೆಯೋ ಅದಕ್ಕಿಂತ 10 ಪಾಲು ಜಾಸ್ತಿ ಪಾತ್ರ ಸಮಾಜದ ಜನರ ಪಾತ್ರ ಇದೆ, ನಮ್ಮ ಪಾತ್ರ ಇದೆ, ನಾಗರಿಕರ ಪಾತ್ರ ಇದೆ. ನಾಗರಿಕರ ಪಾತ್ರ ದೊಡ್ಡದು. ಎಲ್ಲಿವರೆಗೆ ನಾಗರಿಕರು ರೋಗದ ಬಗ್ಗೆ ಸರಿಯಾದ ಮಾಹಿತಿ, ಈಗ ತಾವು ನಮ್ಮನ್ನು ಕರೆದು ಸರಿಯಾದ ಮಾಹಿತಿ ನೀಡುವಂತೆ ಕೋರ್ತೀರಿ, ಅದರಂತೆ ಒಂದು ಮಾಹಿತಿ ತಮ್ಮ ಚಾನಲ್ ಇಂದ ಹೋಗ್ತದೆ. ಇಂಥ ಸರಿಯಾದ ಮಾಹಿತಿ, ಯಾಕೆ ನಾನು ಸರಿಯಾದ ಮಾಹಿತಿ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಇಲ್ಲದಿದ್ರೆ ಮತ್ತೆ ಯಾವುದು ವಾಟ್ಸಪ್ ಅಲ್ಲಿ ಯಾರೋ ಕಳಿಸಿದ ಒಂದು ಸುದ್ದಿಯನ್ನು ಓದಿ ಅದರಲ್ಲಿ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅನ್ನೋ ತಪ್ಪು ತಿಳುವಳಿಕೆ ತಗೊಂಡ್ರೆ ಯಾವುದೇ ರೋಗವನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಸರಿಯಾದ ಮಾಹಿತಿ ಹಾಗೂ ಸರಿಯಾದ ನಿಯಂತ್ರಣ ಕಾರ್ಯಕ್ರಮ ಅದಿಲ್ಲದೆ ಯಾವತ್ತೂ ಸಾಂಕ್ರಾಮಿಕ ರೋಗ ಹತೋಟಿಗೆ ಬರುವುದೇ ಇಲ್ಲ. ಈ ಬಾರಿ ಈಗ ಈ ಒಂದು ಡೆಂಗ್ಯೂ ಜಾಗೃತಿ ದಿನಾಚರಣೆ ಸಂದರ್ಭದಲ್ಲಿ ಏನು ವಿಷನ್ ಅನ್ನು ಸರ್ಕಾರ ಹೇಳ್ತಾ ಉಂಟು ಸರ್? ಈಗ ಮೊದಲನೇದಾಗಿ ಪ್ರತಿ ವರ್ಷ ಒಂದು ಥೀಮ್ ಇರ್ತದೆ, ಘೋಷವಾಕ್ಯ. ಸೊ ಈ ಸಲದ ಘೋಷವಾಕ್ಯ ಡೆಂಗು ತಡೆಗಟ್ಟುವಿಕೆ ಮನೆಯಿಂದಲೇ ಪ್ರಾರಂಭ. ಮನೆಯಿಂದಲೇ ಡೆಂಗ್ಯೂ ತಡೆಗಟ್ಟುವ ಒಂದು ಏನು ಯೋಜನೆಗಳು ಅಥವಾ ಕರ್ತವ್ಯ ಆರಂಭ ಆಗಲಿ ಅಂತ ಅಂದ್ರೆ ಇಟ್ ಮೀನ್ಸ್ ಸರ್ಕಾರ ಹೇಳುವಂಥದ್ದು ಅಥವಾ ನೆನಪಿಸುವಂಥದ್ದು ಪ್ರತಿಯೊಬ್ಬನ ಜವಾಬ್ದಾರಿ ಅಂತ. ಯಾಕಂತ ಹೇಳಿದ್ರೆ ಡೆಂಗು ಅಲ್ಲಿ ಅದೇ ಸತ್ಯ ವಿಷಯ. ಡೆಂಗು ಅಲ್ಲಿ ಮನೆಯಿಂದ ನೀವು ಯಾವಾಗ ಡೆಂಗು ತಡೆಗಟ್ಟುವಿಕೆಯನ್ನು ಶುರು ಮಾಡುವುದಿಲ್ಲವೋ ಅಲ್ಲಿವರೆಗೆ ಡೆಂಗು ಅನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯವೇ ಇಲ್ಲ. ಡೆಂಗು ಪ್ರಿವೆನ್ಷನ್ ಸ್ಟಾರ್ಟ್ಸ್ ಫ್ರಮ್ ಹೋಮ್. ಮನೆಯಿಂದಲೇ ಡೆಂಗು ಪ್ರಿವೆನ್ಷನ್ ಸ್ಟಾರ್ಟ್ ಆಗತ್ತೆ. ಅದರಲ್ಲೂ ಮನೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ನಾವು ಹೇಳಬೇಕು. ಮನೆ ಅಂತ ಹೇಳಿದ್ರೆ ನಾವು ಒಳಾಂಗಣವನ್ನು ಮನೆ ಅಂತ ಇಟ್ಕೊಳ್ತೇವೆ ಹೆಚ್ಚಾಗಿ. ನಮ್ಮ ಮನೆ ಅಂತ ಹೇಳಿ ಮನೆ ಒಳಗಿನ ಪರಿಸರ. ಸೊ ಆಗ ಒಂದು ಡೌಟ್ ಬರ್ಬೋದು, ಮನೆ ಒಳಗಡೆ ಸಾಧ್ಯನಾ? ಮನೆ ಒಳಗೆ ಕೂಡ ಸಾಧ್ಯ. ಯಾಕೆಂತ ಹೇಳಿದ್ರೆ ನಮ್ಮ ಮನೆಯ ಒಳಗಡೆ ನಾವು ಸಾಕಷ್ಟು ಕಡೆಯಲ್ಲಿ ಡೆಂಗು ಸೊಳ್ಳೆಯನ್ನು ಬೆಳೆಸ್ತಾ ಇದ್ದೀವಿ, ನಮ್ಗೆ ಗೊತ್ತಿಲ್ಲ ಅದೇನೆ. ಹೇಗೆ ಸರ್ ಅದು? ಯಾವ ರೀತಿಯಲ್ಲಿ? ನೀವು ಮನೆಯಲ್ಲಿ ಚಂದ ಕಾಣ್ಲಿ ಅಂತ ಹೇಳಿ ಹೂ ಗಿಡಗಳನ್ನು ತಂದು ವಾಸ್ ಅಲ್ಲಿ ಹಾಕಿಡ್ತೀರಾ, ಅದಕ್ಕೆ ನೀರು ಫ್ಲವರ್ ವಾಸ್ಗೆ ನೀರು ಹಾಕಿಡ್ತೀರಿ. ಆ ನೀರು ಏನಾಗತ್ತೆ, ಆ ನೀರನ್ನು ಯಾವತ್ತೂ ಚೇಂಜ್ ಮಾಡಲ್ಲ, ಅದ್ರಲ್ಲಿ ನೀರು ಹಾಗೆ ಇರತ್ತೆ, ಸ್ವಲ್ಪ ನೀರು. ಆ ನೀರಿನಲ್ಲಿ ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ, ನಿಮ್ಮ ಡ್ರಾಯಿಂಗ್ ಟೇಬಲ್ ಅಲ್ಲಿ, ನಿಮ್ಮ ಡೈನಿಂಗ್ ಟೇಬಲ್ಗಳಲ್ಲಿ, ನಿಮ್ಮ ಟಿವಿ ಸ್ಟ್ಯಾಂಡ್ಗಳಲ್ಲಿ ಇರುವಂತ ಫ್ಲವರ್ ವಾಸ್ ಅನ್ನು ಈ ಕ್ಷಣವೇ ನೀರನ್ನು ಬದಲಾಯಿಸಿ ವಾರಕ್ಕೆ ಒಂದ್ಸಲ ಆದ್ರೂ ಬದಲಾಯಿಸಬೇಕು. ನೀರನ್ನು ಬದಲಾಯಿಸಿ ಹೊಸ ನೀರನ್ನು ತುಂಬಬೇಕು. ಅದೇ ಈಗ ಒಂದು ಹೊಸ್ತು ಕಳೆದ ಒಂದು 10 ವರ್ಷದಿಂದ ನಾವು ಹೊಸತ್ತೊಂದು ಪ್ರಾಬ್ಲಮ್ ನೋಡ್ತಾ ಇದ್ದೇವೆ. ವಾಸ್ತು ಗಿಡ, ಶಾಂಘೈ ಗಿಡ ಏನೋ ಒಂದು ತಗೊಂಡ್ಬಂದು ಚಿಕ್ಕ ಚಿಕ್ಕ ಬಿದಿರುಗಳನ್ನಿಟ್ಟು ಅದರಲ್ಲೂ ನೀರು ತುಂಬಿಸ್ತಾರೆ. ಅದು ಇನ್ನೊಂದು ತೊಂದರೆ. ಮೂರನೇದಾಗಿ ನಮ್ಮ ಫ್ರಿಜ್ ಅಡಿಯಲ್ಲಿ ಒಂದು ಟ್ರೇ ಇರ್ತದೆ. ಅದು ಟ್ರೇ ಇಂಪಾರ್ಟೆಂಟ್. ಫ್ರಿಜ್ ಅಡಿಯಲ್ಲಿ ಇರುವಂತ ಟ್ರೇ ಅನ್ನು ಸ್ವಚ್ಛ ಮಾಡುವಂತದ್ದು. ಆ ಟ್ರೇ ಅಲ್ಲಿ ಹೆಚ್ಚಿನ ಅಂಶ ನಾವು ಈಗ ಎಳೆದು ನೋಡಿದ್ರೆ ಅಲ್ಲಿ ಇಷ್ಟೊಂದು ಗಲೀಜು ಇರ್ಬೋದು ಅಂತ ಹೇಳಿದ್ರೆ ನಾವು ಊಟ ಮಾಡೋದನ್ನೇ ಮರ್ತು ಬಿಡ್ಬೇಕು. ಆ ಟ್ರೇ ಅನ್ನು ವಾರಕ್ಕೆ ಒಮ್ಮೆ ಬದಲಾಯಿಸಿ, ನೀರನ್ನು ತೆಗೀರಿ, ಹೊರಗಡೆ ತೆಗೆದು ನೋಡಿ. ಏರ್ ಕೂಲರ್ ಅಲ್ಲಿ ಅಡಿಯಲ್ಲಿ ಇರ್ತದೆ, ಇದನ್ನು ನೋಡಿ. ಇನ್ನೂ ಒಂದು ದೊಡ್ಡ ವಿಷಯ ಅಂತ ಹೇಳಿದ್ರೆ ನೋಡಿ, ಈಗ ಏನಾಗಿದೆ, ಫ್ಯಾಮಿಲಿಗಳು ನ್ಯೂಕ್ಲಿಯರ್ ಅಂತ ಹೇಳಿದ್ರೆ ಗಂಡ ಹೆಂಡತಿ ಮಕ್ಕಳು, ಆದ್ರೆ ಬಾತ್ರೂಮ್ಗಳು 3-4. ಸೊ ಯಾವ್ದೋ ಒಂದು ಟೈಮ್ ಅಲ್ಲಿ ಒಂದು ಬಾತ್ರೂಮ್ ಅನ್ನು ಯೂಸ್ ಮಾಡಿ ಯಾರೋ ಹೋಗಿರ್ತಾರೆ, ಆ ಬಾತ್ರೂಮ್ ಅಲ್ಲಿ ಬಕೆಟ್ ಅಲ್ಲಿ ನೀರು ಹಾಗೆ ಬಾಕಿ ಆಗಿರ್ತದೆ. ಅಥವಾ ಅಲ್ಲಿ ಈಗದ್ದು ಈ ಇದ್ರಲ್ಲೇ ಒಂದು ಕರ್ವೇಚರ್ ಇರ್ತದೆ, ನೀರು ವಾಟರ್ ಟ್ರ್ಯಾಪ್ ಅಂತ ಹೇಳ್ತೇವೆ. ಈ ವಾಟರ್ ಟ್ರ್ಯಾಪ್ ಅದೇ ರೀತಿ ಇಟ್ಟು ಬಿಟ್ರೆ ಅದರಲ್ಲೂ ಸೊಳ್ಳೆ ಉತ್ಪತ್ತಿ. ನೀವು ಹೋಗಿ ನೋಡ್ಬೋದು, ಇವತ್ತು ಬಾತ್ರೂಮ್ ಓಪನ್ ಮಾಡಿದ್ರೆ ತುಂಬಾ ದಿವಸ ನಂತರ ಅಲ್ಲಿ ಸೊಳ್ಳೆ ಬರ್ತಾ ಇರ್ತದೆ. ಹೇಗೆ ಹೊರಗಡೆಯಿಂದ ಸೊಳ್ಳೆ ಬಂತು ಅಂತ. ಸೊಳ್ಳೆ ಬಂದದ್ದಲ್ಲ, ಎಲ್ಲೋ ಒಂದು ಸೊಳ್ಳೆ ಇದ್ದ ಸೊಳ್ಳೆ ನಿಮ್ಮ ಕಮೋಡಲ್ಲಿರುವ ವಾಟರ್ ಟ್ಯಾಪ್ ಇರ್ಬೋದು, ಅಥವಾ ನಮ್ಮ ಬಾತ್ರೂಮ್ ಇದು ನೀರು ಹೋಗುವಲ್ಲಿರುವ ವಾಟರ್ ಟ್ಯಾಪ್ ಇರ್ಬೋದು. ವಾಟರ್ ಟ್ರ್ಯಾಪ್ ಒಂದು ಅದರಲ್ಲಿ ನೀರು ನಿಲ್ಲುವಂತ ವ್ಯವಸ್ಥೆ ಇರ್ತದೆ. ಯಾಕೆ ನೀರು ನಿಲ್ಲುವಂತ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಹೊರಗಿನ ದುರ್ವಾಸನೆ ಒಳಗೆ ಬರಬಾರ್ದು ಅಂತ ಅದು ಸರಿಯಾಗಿ ವರ್ತಿಸ್ತದೆ. ನೀವು ದಿನ ಬಾತ್ರೂಮ್ ಯೂಸ್ ಮಾಡಿದ್ರೆ ಆಗ ತೊಂದರೆ ಬರಲ್ಲ, ನೀರು ಹೋಗುತ್ತೆ ಬರುತ್ತೆ. ಹಾಗೆ ನಿಮ್ಮಲ್ಲಿ ವಾರದಲ್ಲಿ ಒಂದು ಸಲ ಆದ್ರೂ ನಿಮ್ಮ ಬಾತ್ರೂಮ್ಗಳನ್ನು ಸ್ವಚ್ಛಗೊಳಿಸಿ.
ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿ. ಆಗ ಆ ತೊಂದರೆ ತಪ್ತದೆ. ಆಗ ಹೇಳಿದ ಇದು ಚಿಕ್ಕ ಪುಟ್ಟ ವಿಷಯಗಳು. ಹೌದೌದು, ಅತ್ಯಂತ ಸೂಕ್ಷ್ಮ ವಿಚಾರಗಳು. ಬಹುತೇಕ ಮಂದಿ ಮತ್ತು ಪ್ರತಿಯೊಬ್ಬರು ಇದನ್ನು ಗಮನಿಸಿರುವುದಿಲ್ಲ. ಯಾವುದೋ ಬರುವಂತದೆಲ್ಲವೂ ಅದು ಹೊರಗಿಂದ ಬರುತ್ತೆ ಅನ್ನೋದು ಒಂದು ಕಲ್ಪನೆ. ತುಂಬಾ ಸಿಂಪಲ್. ಅಲಂಕಾರಿಕ ಗಿಡಗಳಲ್ಲಿರುವ ನೀರು, ಬಿದಿರುಗಳಲ್ಲಿ ಇಟ್ಟಿದ್ರೆ ವಾಸ್ತುವಲ್ಲಿರುವ ನೀರು, ನಿಮ್ಮ ಫ್ರಿಡ್ಜ್ ಅಥವಾ ಇದ್ರ ಅಡಿ ಏರ್ ಕೂಲರ್ ಅಲ್ಲಿ ಟ್ರ್ಯಾಪ್ ಇದ್ರೆ, ವಾಟರ್ ಟ್ರೇ ಇದ್ರೆ ಅದರ ನೀರು, ನಿಮ್ಮ ಬಾತ್ರೂಮ್ ಅಲ್ಲಿರುವ ಟ್ರ್ಯಾಪ್ ಅಲ್ಲಿ ವಾರಕ್ಕೊಮ್ಮೆ ಬದಲಾಯಿಸುವಂತೆ ನೋಡಿ, ಅಥವಾ ವಾರಕ್ಕೊಮ್ಮೆ ಹರಿದು ಹೋಗುವಾಗೆ ನೋಡಿ. ಖಂಡಿತವಾಗಿ ನಿಮ್ಮ ಮನೆಯ ಒಳಗೆ ಡೆಂಗು ಉತ್ಪತ್ತಿ ಆಗುದಿಲ್ಲ, ಡೆಂಗು ಸೊಳ್ಳೆ ಉತ್ಪತ್ತಿ ಆಗುದಿಲ್ಲ. ಈ ಡೆಂಗ್ಯೂ ಸೊಳ್ಳೆ ಬಹುಶಃ ಸ್ವಚ್ಛ ನೀರಲ್ಲೇ ಉತ್ಪತ್ತಿ ಆಗುತ್ತೆ. 100ಕ್ಕೆ 100 ಸತ್ಯ. ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ಒಂದು ಮಾನಸಿಕವಾಗಿ ಒಂದು ಮನಸ್ಸಿನೊಳಗೆ ಅದು ಸೆಟ್ ಆಗಿ ಹೋಗಿದೆ. ನಾವು ಸೊಳ್ಳೆ ಅಂತ ಹೇಳಿದ್ರೆ ಅದು ಬಾತ್ರೂಮ್ ಇಂದ ಹೋಗುವ ಗಲೀಜು ನೀರಿರ್ಬೋದು, ಅಥವಾ ಎಲ್ಲೋ ಚರಂಡಿಯಲ್ಲಿ ನಿಂತ ಗಲೀಜು ನೀರಿರ್ಬೋದು, ಅಥವಾ ಕಪ್ಪು ಕಲರ್ ತುಂಬಾ ಹಾಳಾದ ನೀರು, ಕುಡಿಲಿಕ್ಕೆ ಅಯೋಗ್ಯವಾದ ನೀರಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿದೆ. ಆದ್ರೆ ಡೆಂಗು ಮತ್ತು ಮಲೇರಿಯಾಕ್ಕೆ ಸಂಬಂಧಪಟ್ಟಂತೆ ಇದು ಅಲ್ಲ. ಇದು ಸ್ವಚ್ಛ. ಈಗ ನಮ್ಮ ಇದರಲ್ಲಿ ಏನು ಕುಡಿಲಿಕ್ಕೆ ಇಟ್ಟಂತ ನೀರನ್ನು, ಇದೇ ನೀರನ್ನು 15 ದಿವಸ ಇಟ್ಟು ಹೋಗಿ ಇದ್ರಲ್ಲೂ ಆಗತ್ತೆ. ಒಂದು ಗ್ಲಾಸ್ ನೀರನ್ನು ನಿಮ್ಮ ಮನೆಯಲ್ಲಿ ಅಥವಾ ಮನೆ ಹೊರಗಡೆ ಇಟ್ಟು ಹೋಗಿ, ಈ ರೀತಿಯಾಗಿ ಒಂದು ಗ್ಲಾಸ್ ಅಲ್ಲಿ ನೀರನ್ನು ಇಟ್ಟು ಹೋಗಿ, ಇಷ್ಟು ಸ್ವಚ್ಛದ ನೀರು, ಈ ಸ್ವಚ್ಛದ ನೀರನ್ನು 1 ವಾರ ಇಟ್ರೆ ಹೊರಗಡೆ 10 ದಿವಸದ ಒಳಗೆ ಇದರಲ್ಲಿ ಸೊಳ್ಳೆ ಆಗ್ತದೆ. ಯಾಕಂದ್ರೆ ಒಂದು ಸೊಳ್ಳೆ ಬಂದು ಇದ್ರೊಳಗೆ ಮೊಟ್ಟೆ ಇಟ್ಟರೆ ಸಾಕು. ಹಾಗೂ ಅದಕ್ಕೆ ಇಂಥ ನೀರೇ ಬೇಕು, ಸ್ವಚ್ಛ ನಿಂತ ನೀರು. ಸೊ ಸ್ವಚ್ಛ ನಿಂತ ನೀರನ್ನು ಎಲ್ಲೂ ನಿಲ್ಲದ ಹಾಗೆ ನೋಡ್ಬೇಕು. ಮನೆಯ ಒಳಗೆ ಆಯ್ತು, ಮನೆಯ ಹೊರಗೆ ಅಥವಾ ನಮ್ಮದೊಂದು ಸಣ್ಣ ಒಂದು ಕಂಪೌಂಡ್ ಇರುತ್ತೆ. ಇದು ಇನ್ನೊಂದು, ಅದು ಮಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಅತಿ ಪ್ರಸ್ತುತ ಇದು. ನಮ್ಮಲ್ಲಿ ಏನಾಗ್ತದೆ, ಮೊದಲೆಲ್ಲ ಹಂಚಿನ ಮಾಡಿತ್ತು, ಸೊ ನೀರು ಹರಿದು ಹೋಗ್ತಾ ಇತ್ತು. ಈಗ ನಾವೆಲ್ಲ ಟ್ಯಾರಿಸ್ ಹಾಕಿದ್ದೇವೆ. ಆದ್ರೆ ಇನ್ನೂ ಕೂಡ ನಮ್ಮಲ್ಲಿ ಒಂದಷ್ಟು ಮರಗಳು ಬಾಕಿ ಇದೆ ಜನರ ಕಂಪೌಂಡ್ ಅಲ್ಲಿ. ಮರಗಳ ತರೆಗೆಳೆಗಳು ಈ ಮಹಡಿ ಮೇಲೆ ಬೀಳ್ತದೆ ಟ್ಯಾರೆಸ್ ಅಲ್ಲಿ. ಅದ್ರಲ್ಲಿ ಒಂದು ನೀರು ಹೋಗ್ಲಿಕ್ಕೆ ಅಂತ ಪೈಪ್ ಇಟ್ಟಿರ್ತಾರೆ. ನಾವು ಹೆಚ್ಚಿನ ಅಂಶ ಕಟ್ಟಿದ ದಿವಸ, ನಮ್ಮ ಮನೆ ಕಟ್ಟಿದ ಒಕ್ಕಲಿಗೆ ಮೊದಲು ಅಥವಾ ಅದಕ್ಕಿಂತ ಮೊದಲು ಅವನು ಸಿಮೆಂಟ್ ಹಾಕುವಾಗ ಸಾಕಷ್ಟು ಬಾರಿ ಹೋಗಿ ನೋಡಿರ್ತೇವೆ, ಗಟ್ಟಿ ಆಗ್ಬೇಕು, ನೀರು ಸರಿಯಾಗಿ ಕಟ್ಟಬೇಕು. ಆ ನಂತರ ಹೋಗೋದೇ ಇಲ್ಲ. ಅಲ್ಲಿ ಮಳೆ ಬರುವಾಗ ಆ ನೀರು ಬ್ಲಾಕ್ ಆಗಿ ನಿಲ್ತದೆ. ನೀವು ಹಾಗೆ ಬಿಟ್ರೆ ನಿಮ್ಮ ಕಟ್ಟಡಕ್ಕೂ ಒಳ್ಳೇದಲ್ಲ, ಅದು ನೀರು ಸೀಪೇಜ್ ಬರುತ್ತೆ. ಎರಡನೇದಾಗಿ ಈ ನೀರು ಕ್ಲೀನ್ ಇರ್ತದೆ, ಯಾಕಂದ್ರೆ ಮಳೆ ನೀರು ತುಂಬಾ ಶುದ್ಧ ನೀರು. ಅದು ಆ ನೀರಲ್ಲಿ ಇಡೀ ಸೊಳ್ಳೆಗೆ ಪ್ರಸಕ್ತ ಜಾಗ, ಅದು ಅಲ್ಲಿ ಸಾಕಷ್ಟು ವಂಶಾಭಿವೃದ್ಧಿ ಮಾಡ್ತದೆ ಅದು. ಸೊ ಮಹಡಿ ಮೇಲೆ ನಿಲ್ಲುವ ನೀರು. ಇನ್ನೊಂದು ನಮ್ಮಲ್ಲಿ ಈ ಸಜ್ಜ ಅಂತ ಇರ್ತದೆ. ಸಜ್ಜ ಅಂತ ಹೇಳಿದ್ರೆ ಕಿಟಕಿಯ ಸೈಡ್ ಅಲ್ಲಿ ಇರುವ ಒಂದು ನೀರು ಒಳಗೆ ಬರೋದಾಗೆ ಇರುವಂತ ಪ್ರೊಟೆಕ್ಟಿವ್ ಒಂದು ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಸೊ ಅದರಲ್ಲಿ ಕೂಡ ಸೇಮ್ ಪ್ರಾಬ್ಲಮ್. ಅದರಲ್ಲೂ ಮಂಗಳೂರಲ್ಲಿ ಏನಾಗತ್ತೆ, ಕೆಲವೊಂದಷ್ಟು ಕಿಟಕಿಯ ಹೊರಗಡೆ ಅದೇನು ನೀವು ನೀರು ಬಾರದಾಗೆ ಕಾಂಕ್ರೀಟ್ ಇಂದ ಕಟ್ಟಿರ್ತೀರಿ, ಅದನ್ನು ರೀಚ್ ಆಗ್ಲಿಕ್ಕೆ ಆಗುದಿಲ್ಲ, ಅದನ್ನ ಹೋಗಿ ನೋಡ್ಲಿಕ್ಕೆ ಆಗುದಿಲ್ಲ. ಸೊ ಈಗಿನ ಇಂಜಿನಿಯರ್ಸ್ ಏನ್ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ನೀರ್ ನಿಲ್ಲದಾಗೆ ಅದನ್ನು ಇಳಿಜಾರಾಗೆ ಮಾಡ್ತಾರೆ. ಅಲ್ಲಿ ಕಟ್ಟು ಏನು ಇಟ್ಟಿಗೆಯಿಂದ ಅಲಂಕಾರಿಕವಾಗಿ ಕಟ್ಟುದನ್ನು ಸ್ಟಾಪ್ ಮಾಡಿದ್ದಾರೆ ಇತ್ತೀಚಿನ ಕನ್ಸ್ಟ್ರಕ್ಷನ್. ಅಲ್ಲಿಗಿಲ್ಲ. ಅದು ಎರಡನೇ ತೊಂದರೆ. ಮೂರನೇ, ನಿಮ್ಮ ಮಹಡಿ ಮೇಲೆ ಇಟ್ಟಂತ ಟ್ಯಾಂಕ್ಗಳು, ನೀರಿನ ಟ್ಯಾಂಕ್, ಸಿಂಟೆಕ್ಸ್ ನೀರಿನ ಟ್ಯಾಂಕ್ ಅಲ್ಲಿ ಏನಾಗತ್ತೆ, ಅದರಲ್ಲೊಂದು ವಿಶೇಷ ವಿಷಯ, ಅದಕ್ಕೆ ಸರಿಯಾದ ಒಂದು ಮುಚ್ಚಳ ಕಂಪನಿ ಮಾಡಿರ್ತದೆ, ಸರಿಯಾಗಿ ಭದ್ರವಾಗಿ ಮುಚ್ಚೋದು. ಆದ್ರೆ ಪೈಪನ್ನು, ಅದ್ರ ನೀರಿನ ಪೈಪನ್ನು ಅದಕ್ಕೆ ಕಳಿಸ್ಲಿಕ್ಕೆ ಒಂದು ತೂತು ಕೊಡ್ಲಿಕ್ಕೂ ವ್ಯವಸ್ಥೆ ಮಾಡಿರ್ತಾರೆ. ಅದ್ರ ನಾವೇನ್ ಮಾಡ್ತೇವೆ, ಮುಚ್ಚಳವನ್ನು ಓಪನ್ ಮಾಡಿ ಅದರ ಮೂಲಕ ಕೊಡ್ತೇವೆ. ಸೊಳ್ಳೆಗೆ ಹೋಗಿ ಅಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗ್ತದೆ. ಅದರ ಬದಲು ಅಲ್ಲೇ ಒಂದು ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಅದರ ಮೂಲಕ ಪೈಪ್ ಹಾಯಿಸಿದ್ರೆ ಖಂಡಿತ ಅದರ ಒಳಗೆ ಈಗ ಸೊಳ್ಳೆ ಅಂತಲ್ಲ, ಬೇರೆ ಚಿಕ್ಕ ಪುಟ್ಟ ಕ್ರಿಮಿಗಳು ಹೋಗ್ಬೋದು, ಕೀಟಗಳು ಹೋಗ್ಬೋದು, ಚಿಕ್ಕ ಪಕ್ಷಿ ಕೂಡ ಅದರೊಳಗೆ ಹೋಗ್ಬೋದು. ಅದೆಲ್ಲದಕ್ಕೂ ತೊಂದರೆ ಸರಿಯಾಗತ್ತೆ. ಸರಿಯಾಗಿ ಮುಚ್ಚಿ ಅದನ್ನು ಯೋಚಿಸಿ ಒಳಗೆ ಸೊಳ್ಳೆ ಹೋಗದಾಗೆ ಭದ್ರವಾಗಿಡಿ. ನಿಮ್ಮಲ್ಲಿ ಸಿಮೆಂಟ್ ಟ್ಯಾಂಕ್ ಇದ್ರೆ ಅದನ್ನು ಕೂಡ ಕರೆಕ್ಟ್ ಮಾಡಿಸಿ. ಇದು ಮನೆಯ ಮೇಲ್ಗಡೆ ವಿಷಯ. ಮನೆಯ ಮೇಲ್ಗಡೆ ಇಲ್ಲಿಗೆ ಮುಗಿಯಿತು. ಇನ್ನು ಮನೆಯ ಕಂಪೌಂಡ್, ಮನೆಯ ಹೊರಗಡೆ ಬರೋದಿದ್ರೆ ನಾವು ಮನೆಯಿಂದ ಹೊರಗಡೆ ಬರುವುದಾದ್ರೆ, ಮನೆಯಿಂದ ಹೊರಗಡೆ ಬಂದ್ರೆ ಫಸ್ಟಿಗೆ ನಿಮ್ಮ ಹಿಂಬಾಗಿಲಿಗೆ ಹೋಗಿ. ಹಿಂಬಾಗಿಲಿಗೆ ಯಾಕಂತೇಳಿ ನಮ್ಮಲ್ಲಿ ಒಂದು ಕ್ರಮ, ನಾವು ಮನೆ ಎದುರುಗಡೆ ಎಲ್ಲ ಕ್ಲೀನ್ ಮಾಡ್ತೇವೆ, ತಗೊಂಡೋಗಿ ವಾಪಸ್ ಹಿಂದ್ಗಡೆ ಇಟ್ಟು ಬಿಟ್ಟಿರ್ತೇವೆ. ಒಂದು ಗ್ಲಾಸ್ ಒಡೆದೋಯ್ತು ಅಥವಾ ಒಂದು ಬಾಟ್ಲಿ ಒಡೆದೋಯ್ತು ಅಥವಾ ಏನಾದ್ರೂ ಭರಣಿ, ಉಪ್ಪಿನಕಾಯಿ ಭರಣಿ ಒಡೆದೋಯ್ತು,
ಏನ್ ಮಾಡ್ತೀವಿ, ವಾಪಸ್ ತಗೊಂಡೋಗಿ ಹಿಂದೆ ಇಟ್ಟಿರ್ತೀವಿ. ಸೊ ಮಳೆ ಬರುವಾಗ ಅದ್ರ ಮೇಲೆ ನೀರು ನಿಲ್ಲತ್ತೆ, ಅದರಲ್ಲಿ ಸೊಳ್ಳೆ ಆಗುತ್ತೆ. ಸೊ ದಯವಿಟ್ಟು ನಿಮ್ಮ ಹಿಂಬಾಗಿಲನ್ನು ನೋಡಿ, ಹಿಂಬಾಗಿಲಲ್ಲಿ ಎಲ್ಲೆಲ್ಲಿ ನೀರು ನಿಲ್ತದೆ ಅಂತ ವ್ಯವಸ್ಥೆ ಇದೆ ಅದನ್ನು ಸರಿಪಡಿಸಿ, ಅಥವಾ ಅದನ್ನ ನೀರು ಬೀಳದ ಜಾಗದಲ್ಲಿ ಇಡಿ. ನೀರು ಬೀಳದ ಜಾಗದಲ್ಲಿ. ಆಮೇಲೆ ಅಂತಿಮವಾಗಿ ಎಲ್ಲೂ ಕೂಡ ನೀರು ಶೇಖರಣೆ ಆಗಬಾರ್ದು ಅಂತ, ದಿನಗಟ್ಟಲೆ ನೀರು ಶೇಖರಣೆ ಆಗಬಾರ್ದು. ಅದು ಇಷ್ಟು ಸಣ್ಣ ಗ್ಲಾಸ್ ಇರಬಹುದು ಅಥವಾ ದೊಡ್ಡದೇ ಇರಬಹುದು. ಈವನ್ ಪ್ಲಾಸ್ಟಿಕ್ ಟರ್ಪಲ್ಗಳು, ಈ ಪ್ಲಾಸ್ಟಿಕ್ ಟರ್ಪಲ್ ಕೂಡ ಒಂದು ದೊಡ್ಡ ತಲೆನೋವು. ಅದು ಸರಿಯಾಗಿ ನೀರು ಹರಿದು ಹೋಗುವಾಗ ನೀವು ಟರ್ಪಲ್ ಹಾಕಿದ್ರೆ ಅದರಲ್ಲಿ ನೀರು ನಿಲ್ಲಲ್ಲ. ಬಟ್ ನೀವು ಹಾಕುವಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ವೇವಿ ಇದ್ರೆ ಅದ್ರಲ್ಲಿ ನೀರು ನಿಲ್ತದೆ. ನೀರು ನಿಂತ ಕೂಡಲೇ ಸೊಳ್ಳೆ ಮೊಟ್ಟೆ ಇಡ್ತದೆ. ಇನ್ನು ಟೈರ್ಗಳ ಬಗ್ಗೆ ನೀವು ಹೇಳೋದು ಬೇಡ, ನಾನು ಕೇಳೋದು ಬೇಡ. ಯಾಕಂದ್ರೆ ನಮ್ಮಲ್ಲಿ ಒಂದೆರಡು ಟೈರ್ ಇದ್ದೇ ಇರ್ತದೆ. ನಮ್ಮಲ್ಲಿ ಒಂದು ವಿಚಿತ್ರ ಅಭ್ಯಾಸ, ನೀವು ಮನೆಯ ವಾಹನವನ್ನು ಟೈರ್ ಸೌದೋದ್ರೆ ಚೇಂಜ್ ಮಾಡ್ಲಿಕ್ಕೆ ತಗೊಂಡು ಹೋಗ್ತೀರಾ. ಆ ಹಳೆ ಟೈರ್ ಅನ್ನು ಯಾಕೆ ಮತ್ತೆ ಮನೆಗೆ ತರ್ತೀರಿ ಅಂತ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಅದನ್ನು ಅಲ್ಲೇ ಬಿಟ್ಟು ಬನ್ನಿ. ಅಥವಾ ನಿಮ್ಗೆ ಬೇಕು, ನೀವು ಏನಾದ್ರೂ ಅಲಂಕಾರಿಕವಾಗಿ ಅದನ್ನು ಉಪಯೋಗಿಸ್ತೀರಿ ಅಂತ ಆದ್ರೆ ಅದಕ್ಕೆ ತೂತು ಮಾಡಿ, ನೀರು ನಿಲ್ಲದ ಹಾಗೆ. ಆದ್ರೆ ಇನ್ನೊಂದು ಕಷ್ಟ, ನಿಮ್ಗೆ ಟೈರ್ ಅಲ್ಲಿ ತೂತ್ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಇಟ್ ಹ್ಯಾಸ್ ಟು ಬಿ ಕಟ್ ಓಪನ್ ಮಾಡಿ ತೆಗಿಬೇಕು, ತುಂಡು ಮಾಡಿ ತೆಗಿಬೇಕು, ಆ ಪೀಸನ್ನೇ ತೆಗಿಬೇಕು. ನೀವು ಆಣಿಯಲ್ಲಿ ತೂತ್ ಮಾಡಿದ್ರೆ ಮತ್ತೆ ನಿಮ್ಮ ಆಣಿ ತೆಗೆದ ಕೂಡಲೇ ಜಾಯಿಂಟ್ ಆಗುತ್ತೆ. ಸೊ ಟೈರ್ ಅನ್ನೋದು ನಮ್ಮ ಎಲ್ಲ ಮಂಗಳೂರು ಅಂತಲ್ಲ, ಇಡೀ ಈ ಜಗತ್ತಲ್ಲೇ ಈ ನೀರು ನಿಂತು ತೊಂದರೆ ಆಗೋದ್ರಲ್ಲಿ ಒಂದು ದೊಡ್ಡ ನಂಬರ್ ಅದ್ರಲ್ಲಿ. ಇಷ್ಟು ಬಿಟ್ರೆ ಮೂರನೇದು ನಿಮ್ಮ ಮನೆಯಲ್ಲಿರುವ ಈಗಿನ ಹೊಸ ರೀತಿಯ ಕಾಂಕ್ರೀಟ್ ಅಂಗಳಗಳು. ಅಂಗಳದಲ್ಲಿ ಏನಾದ್ರೂ ಒಂದು ಚೂರು ಡಿಪ್ರೆಷನ್ ಇದ್ರೆ, ಏರು ತಗ್ಗು ಇದ್ರೆ ಅದ್ರಲ್ಲಿ ನೀರು ನಿಲ್ತದೆ. ನೋಡಿ ಎಷ್ಟು ಸೂಕ್ಷ್ಮ ಸಣ್ಣ ವಿಚಾರ, ನಾವು ಗಮನಿಸಿರುವುದಿಲ್ಲ. ಮೊದಲ ಕಾಲದಲ್ಲಿ ಇಂಥ ವ್ಯವಸ್ಥೆ ಇರ್ಲಿಲ್ಲ. ನಿಮ್ಮಲ್ಲಿ ಮಣ್ಣಿನ ಅಂಗಳ ಇತ್ತು, ನೀರು ನಿಲ್ತಾನೆ ಇರ್ಲಿಲ್ಲ, ನೀರು ಹೀರು ಹೋಗ್ತಾ ಇತ್ತು, ಆ ತೊಂದರೆ ಇದೆ. ಇವತ್ತು ನೀರು ಬಿಟ್ರೆ ನೀವು 10 ದಿವಸವೂ ನೀರು ನಿಲ್ತದೆ ಅದರಲ್ಲಿ. ಮಳೆಗಾಲದಂತೂ ಅದನ್ನು ನಮ್ಗೆ ಏನು ನೋಡ್ಲಿಕ್ಕೇನೆ ಗಮನನೂ ಇರುವುದಿಲ್ಲ, ಟೈಮು ಇರುವುದಿಲ್ಲ. ನಾವು ಮನೆಯಿಂದ ಹೊರಗಡೆನೆ ಹೋಗುದಿಲ್ಲ ಮಳೆ ಬಂತು. ಇಷ್ಟು ವಿಷಯ ನೀವು ಗಮನಿಸಿದ್ರೆ, ಈಗ ನೀವು ಹೇಳಿದ್ರೆ ನಾನು ಹೇಳಿ, ಇಷ್ಟು ವಿಷಯ ಜನರು ಗಮನಿಸಿದ್ರೆ ಒಂದು ಮನೆಯಲ್ಲಿ ಮೇಲ್ಗಡೆ ಹೊರಗಡೆ ಒಳಗಡೆ ಹಿಂಬಾಗಿಲು ಮುಂಬಾಗಿಲು ಇಷ್ಟು ನೋಡಿದ್ರೆ ಖಂಡಿತ ನಿಮ್ಮ ಮನೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದಿಲ್ಲ. ಸೊ ಆ ಥೀಮ್ ಘೋಷವಾಕ್ಯ ಏನ್ ಮಾಡಿದ್ದಾರೆ ಈ ಸಲ, ಡೆಂಗು ತಡೆಗಟ್ಟುವಿಕೆ ಮನೆಯಿಂದಲೇ ಪ್ರಾರಂಭ ಅನ್ನೋದನ್ನು ನೀವು ಮಾಡಿ ತೋರಿಸಿದಾಗ, ಡೆಂಗ್ಯೂ ಪ್ರಿವೆನ್ಷನ್ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಅನ್ನೋದನ್ನು ನೀವು ಪ್ರೂವ್ ಮಾಡಿದಾಗ, ನೀವು ಬೋರ್ಡ್ ಹಾಕ್ಬೋದು, ನನ್ನ ಮನೆಯಲ್ಲಿ ಸೊಳ್ಳೆ ಉತ್ಪಾದನೆ ಆಗ್ತಾ ಇಲ್ಲ, ಐ ವಿಲ್ ನಾಟ್ ಬರೆದು ಫೇಸ್ಬುಕ್ ಅಲ್ಲಿ ಹಾಕಿ ಬೇರೆ ಎಲ್ಲ ಊಟ ಮಾಡಿದ್ದು, ತಿಂಡಿ ಮಾಡಿದ್ದು, ರೆಸಿಪಿ ಮಾಡಿದ್ದೆಲ್ಲ ತಂದು ದಿನ ಬೆಳಿಗ್ಗೆ ಎದ್ದು ಫೇಸ್ಬುಕ್ ಅಲ್ಲಿ ಹಾಕ್ತೀರಾ. ಖಂಡಿತವಾಗಿ ಇಟ್ ಇಸ್ ಅ ಗ್ರೇಟ್ ಐಡಿಯಾ. ಮತ್ತೆ ಅದೊಂದು ದೊಡ್ಡ ಮೂವ್ಮೆಂಟ್ ಕೂಡ. ಯಾರಾದ್ರೂ 10 ಜನ ಸ್ಟಾರ್ಟ್ ಮಾಡಿದ್ರೆ ಇಟ್ ಮೈಟ್ ಬಿಕಮ್ ಅ ಬಿಗ್ ಮೂವ್ಮೆಂಟ್ ಆಲ್ಸೋ. ಎಲ್ರು ಈಗ ಯುವಕರು ಪ್ರತಿನಿತ್ಯ ಆನ್ಲೈನ್ ಅಲ್ಲಿ ನೋಡಿ, ನಿಮ್ಮ ಇದ್ರಲ್ಲಿ ಒಮ್ಮೆ ಮಾಡಿದ್ರು, ತಾವು ಜ್ಞಾಪಿಸಬಹುದು. ನಿಮ್ಮ ಡೆಲ್ಲಿಯಲ್ಲಿ ಸಾಕಷ್ಟು ಡೆಂಗು ಅಲ್ಲಿ ಜನ ಸತ್ತು ಹೋಗಿದ್ರು, ಸಾಕಷ್ಟು ತುಂಬಾನೇ ಜನ ಸತ್ತು ಹೋಗಿದ್ರು ಒಂದು 10 ವರ್ಷ ಕೆಳಗೆ. ಆನಂತರ ಡೆಲ್ಲಿ ಜನತೆ ಅದನ್ನು ತುಂಬಾನೇ ಕಲ್ತುಕೊಂಡಿದೆ. ಈಗ ಅಲ್ಲಿ ಏನ್ ಮಾಡ್ತಾರೆ, ಪ್ರತಿ ವಾರದಲ್ಲಿ 1 ಗಂಟೆ ಡೆಂಗುಗೆ ಅಂತ ಇಟ್ಕೊಡ್ತಾರೆ. 1 ಗಂಟೆ ನಿಮ್ಮ ಕೆಲಸ, ನಿಮ್ಮ ಮನೆ ಸ್ವಚ್ಛ ಮಾಡೋದು. ಅಂದ್ರೆ ಅವತ್ತು ಎಲ್ಲರೂ ಪ್ರತಿ ಮನೆಯಲ್ಲಿ ಪ್ರತಿ ಅವರ್, ಕಳೆದ ವರ್ಷ ಕೂಡ ಅಲ್ಲಿಯ ಆಡಳಿತ ವ್ಯವಸ್ಥೆ ಈ ರೀತಿ ಮಾಡಿತ್ತು. ಸೊ ನಾವು ಆ ರೀತಿ ಬೇಡ, ಪ್ರತಿ ದಿವಸ ಮಾಡುವ. ವೀಕ್ಷಕರೇ, ಒಳ್ಳೆಯ ವಿಷಯ ಮತ್ತು ಇದೊಂದು ಚಾಲೆಂಜ್ ಮತ್ತು ಟಾಸ್ಕ್ ಆಗಿ ತೆಗೆದುಕೊಳ್ಳಿ. ನಾನು ಸಣ್ಣ ಬ್ರೇಕ್ ತೆಗೆದುಕೊಳ್ತೇನೆ. ಬ್ರೇಕ್ ನಂತರ ಈ ಒಂದು ಡೆಂಗ್ಯೂ ಜಾಗೃತಿ ಬಗ್ಗೆ ನಮ್ಮ ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಕೊರೋನಾ ಹೊತ್ತಲ್ಲಿ ನಾವು ಮರೆಯದಿರೋಣ ಡೆಂಗ್ಯೂ ಜ್ವರದ ಬಗ್ಗೆ ಒಂದಷ್ಟು ಜಾಗೃತಿ ಮೂಡಿಸುವಂತಹ ಇದೊಂದು ಮಾತುಕತೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಮತ್ತೆ ನವೀನ್ ಚಂದ್ರ ಕುಲಾಲ್ ಅವರ ಜೊತೆಗೆ ಆರಂಭಿಸ್ತೇನೆ. ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು, ಮುಖ್ಯವಾಗಿ ಮಲೇರಿಯಾ ಮತ್ತು ಡೆಂಗ್ಯೂ ನಿಯಂತ್ರಣಾಧಿಕಾರಿಗಳು. ಜೊತೆಗೆ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ನೋಡಲ್ ಅಧಿಕಾರಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ನಾವು ಈ ಒಂದು ಡೆಂಗ್ಯೂ ಬಗ್ಗೆ ಜಾಗೃತಿ ಮೂಡಿಸೋ ಸಂದರ್ಭದಲ್ಲಿ ಏನು ಸರ್ಕಾರ ಈ ಬಾರಿಯ ಘೋಷಣೆ, ಡೆಂಗ್ಯೂ ಪ್ರಿವೆನ್ಷನ್ ಸ್ಟಾರ್ಟ್ಸ್ ಫ್ರಮ್ ಹೋಮ್, ಅಂದರೆ ಮನೆಯಿಂದಲೇ ಡೆಂಗ್ಯೂ
ಜಾಗೃತಿ ಆರಂಭವಾಗಲಿ. ಎಸ್, ನಾವು ಈ ಮಾತುಕತೆಯ ಆರಂಭದಲ್ಲಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು ಇಡೀ ಈ ಒಂದು ಡೆಂಗ್ಯೂ ಸೊಳ್ಳೆ ಉತ್ಪತ್ತಿಯಾಗುವ ವಿಧಾನ ಮತ್ತು ಯಾವ್ಯಾವ ಸ್ಥಳ, ಮನೆಯ ಒಳಗಿಂದ ಹೊರಗಿಂದ ನಮ್ಮ ಆವರಣ, ಎಲ್ಲ ವಿಚಾರಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಸೊ ನಾನು ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಡಾಕ್ಟ್ರೆ, ಈ ಡೆಂಗ್ಯೂ ಆಯಿತು, ಈಗ ಒಂದು ಮನೆಯಲ್ಲಿ ಡೆಂಗ್ಯೂ ಸೊಳ್ಳೆ ಉತ್ಪತ್ತಿ ಆಗುವ ತಾಣ ಉಂಟಾಯಿತು, ಇದೆ, ಯಾರು ಅವರಿಗೆ ಇನ್ನೂ ಕೂಡ ಅದು ಗೊತ್ತಾಗಿಲ್ಲ ಅಥವಾ ಅವರು ಅದನ್ನು ಮ್ಯಾನೇಜ್ ಮಾಡಿಲ್ಲ. ಸೊ ಡೆಂಗ್ಯೂ ಸೊಳ್ಳೆ ಓಡಾಡ್ತಾ ಉಂಟು. ಯಾವ ವಯಸ್ಸಿನವರಿಗೆ ಡೆಂಗ್ಯೂ ಜ್ವರ ಬಾಧಿಸುತ್ತೆ ಅಂತ ಹಾಗೇನಾದರೂ ಉಂಟಾ? ಸಣ್ಣ ಮಕ್ಕಳೋ, ವಯಸ್ಕರಾದವರಿಗೋ, ಅಥವಾ ಎಲ್ಲ ವಯಸ್ಕರಿಗೋ? ತುಂಬಾ ಒಳ್ಳೆಯ ಪ್ರಶ್ನೆ. ಯಾಕಂತ ಹೇಳಿದ್ರೆ ನಾವು ಎಲ್ಲ ರೋಗದಲ್ಲೂ ಒಂದ್ ಸ್ವಲ್ಪ ಅವರಿಗೆ ಜಾಸ್ತಿ ಇವರಿಗೆ ಜಾಸ್ತಿ ಅನ್ನೋ ಒಂದು ವ್ಯವಸ್ಥೆ ಇರ್ತದೆ. ಡೆಂಗ್ಯೂಗೆ ಸಂಬಂಧಪಟ್ಟಂತೆ ಬಾಧಿಸುವುದು ಅಬಾಲ ವೃದ್ಧರಿಗೆ ಯಾರಿಗೂ ಬಾಧಿಸಬಹುದು. ಚಿಕ್ಕ ಮಗುವಿಂದ ಹಿಡಿದು 90 ವರ್ಷದ ವಯಸ್ಸಿನವರಿಗೂ ಬಾಧಿಸಬಹುದು. ಆದರೆ ಹೆಚ್ಚಾಗಿ ನಾವು ನೋಡ್ತಾ ಇರೋದು ನಡು ವಯಸ್ಸಿನವರಿಗೆ. ಯಾಕೆಂತ ಹೇಳಿದ್ರೆ ಈ ಸೊಳ್ಳೆ ಕಚ್ಚುವುದು ಹಗಲಲ್ಲಿ ಕಚ್ಚುವ ಕಾರಣ ಯಾರು ಕೆಲ್ಸಕ್ಕೆ ಹೋಗ್ತಾರೆ, ಯಾರು ತೋಟದ ಕೆಲ್ಸಕ್ಕೆ ಹೋಗ್ತಾರೆ, ಯಾರು ಕಚೇರಿ ಕೆಲ್ಸಕ್ಕೆ ಹೋಗ್ತಾರೆ, ಅಥವಾ ಯಾರು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹೊರಗಡೆ, ಅವರಿಗೆ ಜಾಸ್ತಿ ಬಾಧಿಸ್ತದೆ. ಅದೇ ಹೊರತು ಅದರಲ್ಲಿ ರೋಗ ಬರಬಾರ್ದು ಅಂತ ಇಲ್ಲ. ರೋಗ ಚಿಕ್ಕ ಮಗುವಿಗೆ ಕಚ್ಚಿದ್ರು ಬರ್ತದೆ, ಮುದಿಪ್ರಾಯದವರಿಗೂ ಬರ್ತದೆ. ಆದ್ರೆ ಜಾಸ್ತಿ ಆಗಿ ಈಗ ಕಚೇರಿ ಕೆಲಸದಲ್ಲಿ ಈಡಿಸ್ ಸೊಳ್ಳೆ ಗಾತ್ರದಲ್ಲಿ ದೊಡ್ಡದಿರುತ್ತೆ, ತುಂಬಾ ಚಿಕ್ಕದು, ತುಂಬಾ ವಿಶೇಷವಾದ ಸೊಳ್ಳೆ ಇದೊಂದು. ಯಾಕಂದ್ರೆ ಬೇರೆ ಸೊಳ್ಳೆನು ನಿಮಗೆ ಯಾವ ಸೊಳ್ಳೆ ಅಂತ ಕಂಡುಹಿಡಿಯಲಿಕ್ಕೆ ತುಂಬಾ ಕಷ್ಟ. ಅಂದ್ರೆ ಕ್ಯೂಲೆಕ್ಸ್ ಬರೋ ಸೊಳ್ಳೆಯನ್ನಾಗ್ಲಿ ಅನಾಫಿಲಿಸ್ ಅನ್ನು ಹಿಡಿಲಿಕ್ಕೆ ಕಷ್ಟ. ಇದು ತುಂಬಾ ಸುಲಭ. ಇದಕ್ಕೆ ಟೈಗರ್ ಸೊಳ್ಳೆ ಅಂತ ಇನ್ನೊಂದು ಹೆಸರಿದೆ. ಯಾಕಂತ ಹೇಳಿದ್ರೆ ಅದರ ಮೈ ಮೇಲೆ ಕಪ್ಪು ಬಿಳಿ ಪಟ್ಟೆ ಇರ್ತದೆ. ಅದರಲ್ಲೂ ಜಾಸ್ತಿ ಅದರ ಕಾಲುಗಳಲ್ಲಿ ಸರಿಯಾದ ರೀತಿಯಲ್ಲಿ ಪಟ್ಟೆ ಇರ್ತದೆ, ಕಪ್ಪು ಬಿಳಿ. ಸೊ ನೀವು ಸರಿ ಗಮನಿಸಿದ್ರೆ ಬರೀ ಕಣ್ಣಿಗೆ ಒಂದ್ ಸ್ವಲ್ಪ ಕಷ್ಟ, ಒಂದ್ ಚಿಕ್ಕ ಭೂತ ಕನ್ನಡಿ ಹಿಡಿದು ನೋಡಿದ್ರೆ ಕರೆಕ್ಟ್ ಆಗಿ ನಿಮಗೆ ಕಾಣುತ್ತೆ, ಆ ಪಟ್ಟೆಗಳು ಕಾಣ್ತದೆ, ಸುಲಭವಾಗಿ ನಮಗೆ ಬ್ಲಾಕ್ ಅಂಡ್ ವೈಟ್ ಸಾಧ್ಯ ಇದೆ. ಹೌದು, ಕೋವಿಡ್ ವೈರಸ್ ಅನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಕೋವಿಡ್ ಗಿಂತಲೂ ಅಪಾಯವಾಗಿರುವಂತಹ ಡೆಂಗ್ಯೂವಿನ ಸೊಳ್ಳೆ ನಮ್ಮ ಮನೆಯಲ್ಲಿ ಇದ್ರೆ ಖಂಡಿತವಾಗಿ ಕಂಡು ಹಿಡಬಹುದು. ಅದು ಒಂದು. ಇನ್ನೊಂದು ಅಂತ ಹೇಳಿದ್ರೆ ಇದು ಕಚ್ಚುವುದು ಕೂಡ ಹಗಲಲ್ಲಿ. ಅದರ ಅರ್ಥ ರಾತ್ರಿಯಲ್ಲಿ ಕಚ್ಚಲಿಕ್ಕೆ ಇಲ್ಲ ಅಂತಲ್ಲ, ತುಂಬಾ ಹಸಿವಾಯ್ತು ನೀವೊಬ್ಬರೇ ಇದ್ದೀರಿ ಅಂತ ಹೇಳಿ ಕಚ್ಚಲೂಬಹುದು. ಆದ್ರೆ ಹೆಚ್ಚಾಗಿ ಕಚ್ಚುವುದು ಹಗಲಲ್ಲಿ. ಆದ ಕಾರಣ ತಾವು ಕೇಳಿದ್ದಕ್ಕೆ ಅದು ಹೆಚ್ಚಾಗಿ ಮಧ್ಯವಯಸ್ಕ ಅಂದ್ರೆ ವರ್ಕ್ ಫೋರ್ಸ್ ಆದ ಕಾರಣ ಅದರದ್ದು ತೊಂದರೆ ಕೂಡ ಜಾಸ್ತಿ. ನೋಡಿ, ಯಾವಾಗ ಮನೆಯ ದುಡಿಯುವ ಜನರನ್ನೇ ಕಚ್ಚಿ ರೋಗಕ್ಕೆ ಈಡು ಮಾಡ್ತದೋ ಆಗ ಮನೆಗೆ ಬೇಕಾದ ಎಕನಾಮಿಕಲ್ ಕ್ರೈಸಿಸ್ ಆಗತ್ತೆ. ಅವನು ದುಡಿಯುವವನೇ ಮಲಗಿದ್ರೆ ಅವನಿಗೆ ಟ್ರೀಟ್ಮೆಂಟಿಗೂ ಕಷ್ಟ, ಮನೆಯ ಊಟಕ್ಕೂ ಕಷ್ಟ. ಮೂರನೇದಾಗಿ ಮಾರಣಾಂತಿಕವಾಗಿ ನೋಡೋದಿದ್ರೆ ನೀವು ಕರೋನಾಗಿಂತಲೂ ಜಾಸ್ತಿ ತೊಂದರೆ ಕೊಡ್ತದೆ. ಕರೋನಾದಿಂದ ಮರಣ ಸಂಭವಿಸುವ ಸಾಧ್ಯತೆಗಿಂತಲೂ ಜಾಸ್ತಿ ಡೆಂಗ್ಯೂ ಇಂದ ಮರಣ ಸಂಭವಿಸುತ್ತೆ. ಡೆಂಗ್ಯೂ ಅಷ್ಟು ಅಪಾಯಕಾರಿಯಾಗಿರುವಂತ. ಖಂಡಿತ ಇದು ಸಾಮಾನ್ಯವಾಗಿ ಡೆಂಗ್ಯೂ ಬಂತು ಅಂತಾದರೆ ಒಬ್ಬ ವ್ಯಕ್ತಿಯಲ್ಲಿ ಯಾವ ಗುಣಲಕ್ಷಣಗಳು ಆರಂಭದಲ್ಲಿ ಗೋಚರಿಸುತ್ತೆ? ಈಗ ಮೊದಲನೇದಾಗಿ ನೋಡಿ, ಎಲ್ಲ ವೈರಸ್ ಕಾಯಿಲೆಗಳಲ್ಲಿ ಜ್ವರ, ಮೈಕೈ ನೋವು ಇದೆ. ಇದೆರಡು ಎಲ್ಲದರಲ್ಲಿ, ಕೊರೋನಾ ಆಗ್ಲಿ, ಡೆಂಗು ಆಗ್ಲಿ, ಮಲೇರಿಯಾ ಇರಲಿ, ಎಲ್ಲ ಚಿಕನ್ ಗುನ್ಯ ಇರಲಿ, ಯಾವ್ದ್ರಲ್ಲೂ. ಆದ್ರೆ ಡೆಂಗು ಅಲ್ಲಿ ವಿಶೇಷವಾಗಿ ನಾವು ನೋಡುವಂತದ್ದು ಈ ಕಣ್ಣ ಗುಡ್ಡೆಯ ಹಿಂದ್ಗಡೆ ನೋವು ಇರ್ತದೆ, ಹೆಡ್ಏಕ್ ಹಿಂದೆ ನೋವು, ಅದು ಬಾರಿ ವಿಶೇಷವಾಗಿರ್ತದೆ. ಇನ್ನೊಂದು ಅಂತ ಹೇಳಿದ್ರೆ ಮೈಕೈ ನೋವು ಕೂಡ ಹಾಗೆ, ವಿಪರೀತ ಮೈಕೈ ನೋವು, ವಿಪರೀತವಾದ ಮೈಕೈ ನೋವು. ಮತ್ತೆ ಈ ಮೈ ಮೇಲೆ ಚಿಕ್ಕ 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 ಗುಳ್ಳೆ ಇರ್ತದೆ, ರ್ಯಾಷಸ್. ಅದು ಒಂದ್ ಸ್ವಲ್ಪ ತುರಿಕೆ ಕೂಡ ಇರ್ತದೆ, ತುರಿಕೆ ಬರುವಂತ ಗುಳ್ಳೆಗಳು, ಚಿಕ್ಕ ಗುಳ್ಳೆಗಳು ರ್ಯಾಶ್ ಆಗಿ. ಈ ಯಾವ್ದಾದ್ರು ನಾವು ಕೆಲವೊಂದು ವಸ್ತುಗಳು ಮುಟ್ಟಿದ್ರೆ ಯಾವ ರೀತಿ ಅಲರ್ಜಿ ಆಗಿ ದಪ್ಪ ಬೀಳ್ತದೆ, ಅದೇ ರೀತಿ ದಪ್ಪ ಆಗ್ತದೆ. ಒಂದ್ ಸ್ವಲ್ಪ ಜೋರಾದ್ರೆ ಕಾಲುಗಳೇ ಬಾವು ಬಂದು ಬಿಡ್ತದೆ, ಎರಡು ಕಾಲುಗಳಲ್ಲಿ ಬಾವು ಬಂದದ್ದು ಇದೆ. ಸೊ ಇದು ಅದರ ಸಿಗ್ನೇಚರ್ ಪಾಯಿಂಟ್ಸ್. ಜೋರಾದ್ರೆ ತಲೆ ಸುತ್ತುವಿಕೆ, ಮತ್ತೆ ಈ ರಕ್ತ ವಾಂತಿ ಮಾಡೋದು, ಅಥವಾ ಮೂತ್ರದಲ್ಲಿ ರಕ್ತ ಹೋಗೋದು, ಮಲದಲ್ಲಿ ರಕ್ತ ಹೋಗೋದು, ಅದೇ ರೀತಿ ಮೂಗಿನಿಂದ, ಕಣ್ಣಿಂದ, ಬಾಯಿಯಿಂದ, ಎಲ್ಲ ನವರಂಧ್ರ ಅಂತ ನಾವೇನ್ ಹೇಳ್ತೀವಿ, ಎಲ್ಲರಿಂದಲೂ ರಕ್ತ ಸ್ರಾವ ಆಗಬಹುದು. ಹೌದೌದು, ಅದರಿಂದಾಗಿ ಸಾವು ಸಂಭವಿಸ್ತದೆ. ಸೊ ಡೆಂಗು ಅಲ್ಲಿ ಸಾವು ಸಂಭವಿಸ್ಲಿಕ್ಕೆ ಒಂದೇ ಕಾರಣ DHF ಹೇಳ್ತೇವೆ, ಅಥವಾ ಡೆಂಗು ಹೆಮರಾಜಿಕ್ ಫೀವರ್, ಅಥವಾ ಅದರಲ್ಲಿ ಈ ರಕ್ತಸ್ರಾವ ಜಾಸ್ತಿ ಆಗ್ತದೆ ಹೊರಗಿನ ಅಂಗಾಂಗಗಳಲ್ಲಿ ಮತ್ತು ಒಳಾಂಗಗಳಲ್ಲಿ ಕೂಡ.
ಇದರಿಂದಾಗಿ ಸಾವು ಸಂಭವಿಸ್ತದೆ. ನೋಡಿ, ನಾವು ಪ್ರತಿ ಸಲ ಪ್ಲೇಟಿಲೆಟ್ ಬಗ್ಗೆ ಮಾತಾಡ್ತೇವೆ, ರಕ್ತದ ಪ್ಲೇಟಿಲೆಟ್ ಕಮ್ಮಿ ಆಯ್ತು, ಪ್ಲೇಟಿಲೆಟ್ ಕಮ್ಮಿ. ಸೊ ಈ ಸಮಯದಲ್ಲಿ, ಈ ಕೊರೋನಾ ಸಮಯದಲ್ಲಿ ನಮಗೆ ಡೆಂಗು ಬಂದ್ರೆ ತುಂಬಾನೇ ಕಷ್ಟ. ಯಾಕಂತೇಳಿ ಈಗಾಗಲೇ ರಕ್ತದ ಕೊರತೆ ಕೂಡ ಇರ್ತದೆ. ಅಂದ್ರೆ ಡೆಂಗು, ಈ ಕೊರೋನಾ ಬಂದವರು ರಕ್ತ ಕೊಡುವಾಗಿಲ್ಲ ಸಾಕಷ್ಟು ಸಮಯ, ವ್ಯಾಕ್ಸಿನ್ ತಗೊಂಡವರು ಕೊಡುವಾಗಿಲ್ಲ. ಸೊ ಈ ಎರಡು ತೊಂದರೆಯಿಂದಾಗಿ ರಕ್ತದ ಕೊರತೆ ಕೂಡ ಉದ್ಭವಿಸಬಹುದು ತುಂಬಾ ಸಂಖ್ಯೆಯಲ್ಲಿ ಡೆಂಗು ಬಂದ್ರೆ. ಆದ ಕಾರಣ ನಾವು ಡೆಂಗು ಬಗ್ಗೆ ಇವತ್ತು ಜಾಸ್ತಿ ಜಾಗೃತಿ ವಹಿಸ್ಬೇಕು. ಒಂದು, ಡೆಂಗುವಿಂದ ಮರಣ ಹೊಂದುವ ಸಾಧ್ಯತೆ ಜಾಸ್ತಿ ಇರ್ತದೆ. ಎರಡನೇದ್ದು, ರಕ್ತಸ್ರಾವ ಆದ್ರೆ ಅದಕ್ಕೆ ರಕ್ತದ ಕೊರತೆ ಕೂಡ ಬರ್ಬೋದು. ಈಗ ಬದುಕಿಸುವಂತವರನ್ನು ಬದುಕಿಸಲಿಕ್ಕೆ ಕಷ್ಟದಂತ ಒಂದು ಸನ್ನಿವೇಶ ಉಂಟು. ಇವಾಗ ಸಾಮಾನ್ಯ ನೀವು ಹೇಳಿದ ಈ ಗುಣಲಕ್ಷಣಗಳು ಕಂಡ ನಂತರ ಒಬ್ಬ ವ್ಯಕ್ತಿ ಒಂದು ಅಪಾಯದ ಸ್ಟೇಜಿಗೆ ಬರಬೇಕಂತ ಹೇಳಿದರೆ ಎಷ್ಟು ದಿವಸ ತಗೊಳ್ತದೆ ಅದು? ಅಲ್ಲ, ಈಗ ನೋಡಿ, ಡೆಂಗು ಅಲ್ಲಿ ಬೈಫೇಸಿಕ್ ಫೀವರ್ ಅಂತ ಹೇಳ್ತೀವಿ. ಮೊದಲೊಮ್ಮೆ ಜ್ವರ ಬರ್ತದೆ, ಜ್ವರ ಕಮ್ಮಿ ಆಗ್ತದೆ. ನೀವು ಜ್ವರ ಕಮ್ಮಿ ಆಯ್ತು ಅಂತ ಖುಷಿಯಲ್ಲಿ ಇರುವಾಗ ಎರಡನೇ ಜ್ವರ ಬರ್ತದೆ. ಈ ಎರಡನೇ ಜ್ವರ ಏನ್ ಬರುತ್ತೆ, ಇದು ಹೆಚ್ಚಾಗಿ ತುಂಬಾ ತೊಂದರೆಯನ್ನು ಉಂಟು ಮಾಡ್ತದೆ. ಸೊ ಜ್ವರ, ಯಾವುದೇ ಡೆಂಗು ಈಗ ನಾನು ಯಾವತ್ತೂ ಅದನ್ನೇ ಹೇಳೋದು, ನೀವು ಜ್ವರ ಬಂದ ತಕ್ಷಣ ನಿಮ್ಮ ಊರಿನ ವೈದ್ಯರನ್ನು ಕಾಣಿ, ನಿಮ್ಮ ಹತ್ತಿರದ ಸರ್ಕಾರಿ ವೈದ್ಯರನ್ನು ಕಾಣಿ. ಯಾಕೆಂತ ಹೇಳಿದ್ರೆ ಈ ಸರ್ಕಾರಿ ವೈದ್ಯರಿಗೆ ಆ ಊರಲ್ಲಿ ಏನ್ ರೋಗ ಬರ್ತಾ ಇದೆ ಅನ್ನೋ ಮಾಹಿತಿ ಬರ್ತದೆ. ಇಲ್ಲ, ಅಧ್ಯಯನದ ಬಗ್ಗೆ ಎಲ್ಲ ಅವರಿಗೆ ಆ ಸರ್ವೆ ರಿಪೋರ್ಟ್ಗಳೆಲ್ಲ ಖಂಡಿತ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಈಗ ಪುತ್ತೂರಲ್ಲಿ ಬರ್ತಾ ಉಂಟು, ಮಂಗಳೂರಲ್ಲಿ ಯಾವ ಆಸ್ಪತ್ರೆಯಲ್ಲಿ ಯಾರು ಅಡ್ಮಿಟ್ ಆದ್ರೂ ಡೆಂಗು ಅಲ್ಲಿ ಅದರ ಮಾಹಿತಿ ನಮ್ಗೆ ಬರುತ್ತೆ. ಆ ಮಾಹಿತಿಯನ್ನು ನಾವು ಮತ್ತೆ ಅವ್ರಿಗೆ ಕೊಡ್ತೇವೆ, ಆ ಊರಿನ ವೈದ್ಯರಿಗೆ, ಊರಿನ ಸರ್ಕಾರಿ ವೈದ್ಯರಿಗೆ. ಸೊ ಅವ್ರಿಗೆ ಗೊತ್ತಿರ್ತದೆ ನನ್ನ ಊರಲ್ಲಿ ಯಾವ ರೋಗ ಬರ್ತಾ ಉಂಟು, ಕೊರೋನಾ ಬರ್ತಾ ಉಂಟಾ, ಡೆಂಗು ಬರ್ತಾ ಉಂಟಾ, ಇಲಿ ಜ್ವರ ಬರ್ತಾ ಉಂಟಾ, ಯಾವ ರೋಗ ನನ್ನಲ್ಲಿ ಜಾಸ್ತಿ ಇದೆ. ಸೊ ಅವರು ಸುಲಭದಲ್ಲಿ ಗುರುತಿಸ್ತಾರೆ ಅದನ್ನು. ಆ ನಂತರ ಅದು ತುಂಬಾ ಸುಲಭ. ಒಂದು ಸಲ ನಿಮಗೆ ಯಾವ ರೋಗ ಅಂತ ವೈದ್ಯರಿಗೆ ಗೊತ್ತಾದ್ರೆ ಆಮೇಲೆ ಅದಕ್ಕೆ ತಕ್ಕುದಾದ ಚಿಕಿತ್ಸೆ ನೀಡಬಹುದು. ಆದ್ರೆ ಇಲ್ಲಿ ಇನ್ನೊಂದು ಕಳವಳಕಾರಿಯಾದ ಅಂಶ ಅಂತ ಹೇಳಿದ್ರೆ, ಡೆಂಗುಗೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ, ನಿರ್ದಿಷ್ಟವಾದ ಔಷಧಿ ಇಲ್ಲ. ಈಗ ಹಾಗಿದ್ದರೆ ಬದುಕಿಸುವಂತ ಪ್ರಯತ್ನ ಯಾವ ರೀತಿ ಮಾಡುದು ಸರ್? ಈಗ ಬದುಕಿಸುವಂತ ಪ್ರಯತ್ನ ಅಂತ ಹೇಳಿದ್ರೆ ಅಲ್ಲಿ ಕೇವಲ ಪ್ಯಾರಾಸಿಟಮಾಲ್, ಒಂದು ವೇಳೆ ನಿರ್ಜಲೀಕರಣ ಅಂದ್ರೆ ನೀರಿನಂಶ ಕಮ್ಮಿ ಆದ್ರೆ ಮಾತ್ರ, ಎಲ್ಲರಿಗಲ್ಲ, ಯಾರಿಗೆ ತುಂಬಾ ನೀರು, ನಮ್ಮಲ್ಲಿ ಒಂದು ಮನಸ್ಥಿತಿ ಇದೆ, ಜ್ವರ ಬಂದ ತಕ್ಷಣ ಅಥವಾ ಡೆಂಗು ಬಂದ ತಕ್ಷಣ ನಾನು ಗ್ಲೂಕೋಸ್ ಹಾಕೊಳ್ಬೇಕು ಅಂತ. ಗ್ಲೂಕೋಸ್ ಹಾಕೊಂಡ್ರೆ ನಾನು ಹುಷಾರಾಗ್ತೇನೆ ಅಂತ. ಅದು ತಪ್ಪು. ನೀರಿನ ಮರುಪೂರಣ ವ್ಯವಸ್ಥೆ ಮಾಡಬಾರ್ದು. ಯಾರಿಗೆ ಅಗತ್ಯ ಇದೆ ಅದನ್ನು ವೈದ್ಯರು ತೀರ್ಮಾನಿಸ್ತಾರೆ, ರೋಗಿಯಾಗಿ ಹೋಗಿ ಕೇಳಬಾರದು, ಮಾಡಿಕೊಳ್ಳಬಾರದು ಅಂತ. ಅದು ಚಿಕಿತ್ಸೆ ಮಾಡಿಕೊಳ್ಳಬಾರದು ಒಂದು. ಅದು ಇನ್ನೊಂದು ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಕೆಟ್ಟ ಅಭ್ಯಾಸ, ನನಗೆ ಹೀಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿ ವೈದ್ಯರನ್ನು ಈ ರೋಗಿಗಳೇ ಪ್ರೆಷರೈಸ್ ಮಾಡ್ತಾರೆ. ಹೌದೌದು, ಇದು ಕೋವಿಡ್ ಟೈಮ್ ಅಲ್ಲಿ ಬಂದು ನನಗೆ ಆಕ್ಸಿಜನ್ ಕೊಡಿ, ಖಂಡಿತ ಹೌದು, ರೆಮಿಡಿಸಿವಿರ್ ಕೊಡಿ ಅಂತ. ಅದೇ ರೀತಿ ನಿರ್ಜಲೀಕರಣ ಆದ್ರೆ ಮಾತ್ರ ಗ್ಲೂಕೋಸ್ ಹಾಕ್ತಾರೆ. ಪ್ಲೇಟಿಲೆಟ್ ತುಂಬಾನೇ ಕಮ್ಮಿ ಆದ್ರೆ, 10,000ಕ್ಕಿಂತ ಕಮ್ಮಿ ಆದ್ರೆ ವೈದ್ಯರು ತೀರ್ಮಾನಿಸ್ತಾರೆ ಪ್ಲೇಟಿಲೆಟ್ ಕೊಡ್ಲಿಕ್ಕೆ. ಸೊ ಇಲ್ಲಿ ಏನಾಗ್ತಾ ಇದೆ, 40,000 ಕಮ್ಮಿ, 50,000 ಕಮ್ಮಿ ಆದ ಕೂಡಲೇ ದುಡ್ಡಿರುವವನು ನನಗೆ ಪ್ಲೇಟ್ಲೆಟ್ ಕೊಡಿ ಅಂತ ತಗೋತಾನೆ. ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ, ಯಾರಿಗೂ ಅಗತ್ಯ ಇದೆ ಅವರಿಗೆ ಸಿಗದ ಹಾಗೆ ಆಗ್ತದೆ. ಸೊ ಟ್ರೀಟ್ಮೆಂಟ್ ತುಂಬಾ ಸಿಂಪಲ್, ಪ್ಯಾರಾಸಿಟಮಾಲ್ ಮತ್ತು ಅಗತ್ಯ ಬಿದ್ರೆ ಮಾತ್ರ ಅವರಿಗೆ ಜಲಪೂರ್ಣ ವ್ಯವಸ್ಥೆ ಅಥವಾ ಅವರಿಗೆ ಗ್ಲೂಕೋಸ್ ಕೊಡ್ಬೇಕಾಗತ್ತೆ. ತೀರಾ ಅಗತ್ಯ ಇದ್ದವರಿಗೆ ಮಾತ್ರ ಪ್ಲೇಟ್ಲೆಟ್ ಕೊಡ್ಬೇಕಾಗ್ತದೆ. ಉಳಿದಂತೆ ನಿಮ್ಮ ದೇಹವೇ ಅದನ್ನು ಹೋರಾಡಿ ಸರಿಪಡಿಸಿಕೊಳ್ಳುತ್ತೆ. ಸೊ ಮನೆಯಲ್ಲಿ ಇರುವವರು ಜ್ವರದ ಮಾತ್ರೆ ಪ್ಯಾರಾಸಿಟಮಾಲ್ ತಗೋಬಹುದು. ಹಾಗೂ ನೀರಿನಂಶ ಅಂದ್ರೆ ನೀರೇ ಅಲ್ಲ, ನೀರಿನಂಶ, ಅದು ರಾಗಿ ನೀರಾಗಬಹುದು, ಗಂಜಿ ನೀರಾಗಿರ್ಬೋದು, ಅಥವಾ ಬೇರೆ ಹಣ್ಣಿನ ರಸ ಆಗಿರ್ಬೋದು. ಹಣ್ಣಿನ ರಸ ಅಂತ ಹೇಳಿದ ಕೂಡಲೇ ಇನ್ನೊಂದು ಮಾತು ಹೇಳ್ಬೇಕು ನಂಗೆ, ಹಣ್ಣಿನ ರಸ ಇದೆ ಅಂತ ಹೇಳಿ ಅಲ್ಲ, ನಮ್ಮಲ್ಲಿ ಹಣ್ಣಿನ ರಸ ಅಂತ ಹೇಳಿದ್ರೆ ರಸಕ್ಕಿಂತ ಜಾಸ್ತಿ ಸಕ್ಕರೆ ಹಾಕ್ತಾರೆ. ಜ್ಯೂಸ್ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ಸಕ್ಕರೆನೇ ತುಂಬಿಸೋದು. ಸಕ್ಕರೆ ಹಾಕದ ಫ್ರೂಟ್ ಅಲ್ಲಿ ಇರುವಂತಹ ನ್ಯಾಚುರಲ್ ಸ್ವೀಟ್ ಹಾಳಾಗಿ ಹೋಗ್ತದೆ. ಸೊ ಸಕ್ಕರೆ ಹಾಕದಂತ ತಾಜಾ ಹಣ್ಣಿನ ರಸ ತಗೊಂಡ್ರೆ ತುಂಬಾನೇ ಒಳ್ಳೇದು. ಈಗ ನಾವು ಜಿಲ್ಲೆಯ ಮಟ್ಟಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ನೋಡೋದಾದ್ರೆ ಡೆಂಗ್ಯೂ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಉಂಟಾ ಅಥವಾ ನಿಯಂತ್ರಣಕ್ಕೆ ಬರ್ತಾ ಉಂಟಾ, ಅಥವಾ ಯಾವ ಪರ್ಟಿಕ್ಯುಲರ್ಲಿ ಸೀಸನ್ ಈಗ ಜಾಸ್ತಿ ಅಂತ ಒಂದು 5 ವರ್ಷದಿಂದ ನೋಡ್ತಾ ಇದ್ರೆ ಡೆಂಗು 2 ವರ್ಷಕ್ಕೊಮ್ಮೆ ಜಾಸ್ತಿ ಆಗ್ತದೆ. 2 ವರ್ಷಕ್ಕೊಮ್ಮೆ ಜಾಸ್ತಿ ಆಗುತ್ತೆ. ಅದು ಬೈಫೇಸಿಕ್ ಅಕರೆನ್ಸ್ ಇರುತ್ತೆ. ಸೊ
ಸೊ ಈಗ ಕಳೆದ ವರ್ಷ ನಮಗೆ 239 ಕೇಸಸ್ ಇಡೀ ವರ್ಷದಲ್ಲಿ ಬಂದಿದೆ. ಓಕೆ ಓಕೆ ಈ ವರ್ಷ ಈಗ ಏಪ್ರಿಲ್ ಆದಷ್ಟೇ, ಅಂದ್ರೆ ನಮ್ಮ ಮೇದ್ದು ಇನ್ನು ಕೊಡ್ಬೇಕಷ್ಟೇ, ಈಗಾಗಲೇ 52 ಪ್ರಕರಣ ಆಗಿ ಆಯ್ತು. 52 ಪ್ರಕರಣ ಆಗಿ ಆಯ್ತು. ನಾವು ಗಂಭೀರವಾಗಿ ಯೋಚಿಸಬೇಕಾಗುತ್ತೆ. ಇದು ಯಾವ್ದು 52 ಖಚಿತ ಪ್ರಕರಣಗಳು. ಖಚಿತ 52 ಅಂತ ಹೇಳಿದ್ರೆ ಅದರ ಅರ್ಥ ಏನಿಲ್ಲ ಅಂದ್ರೂ ಒಂದು 500ರಿಂದ 2000ದಷ್ಟು ಸಂಶಯಿತ ಪ್ರಕರಣಗಳಿರ್ತವೆ. ಅದರ 10 ಪಾಲು ಅಥವಾ 5 ಪಾಲು ಸಂಶಯಿತ ಪ್ರಕರಣಗಳು. ಡೆಂಗು ಆಗಿರ್ಬೋದು, ಆಗದಿರ್ಲಬಹುದು, ಅದರ ಟ್ರೀಟ್ಮೆಂಟ್ ಲೈನ್ ಹಾಗೆ ಇರ್ತದೆ. ಬಹುಶಃ ಕೆಲವು ಮಂದಿ ಇವಾಗ ಏನು ಕೋವಿಡ್ನಿಂದ ಮೃತಪಟ್ಟವರು ಅಂತ ಹೇಳೋ ಸಂದರ್ಭದಲ್ಲಿ ಅವರಿಗೆ ಆಲ್ರೆಡಿ ಡೆಂಗ್ಯೂ ಕೂಡ ಇರಬಹುದು. ಆದ್ರೆ ಡೆಂಗು ಅಲ್ಲಿ ಮೃತರಾಗುವ ಸಾಧ್ಯತೆಗಳು ಬೇರೆ ರೀತಿ ಇರ್ತದೆ, ಕೋವಿಡ್ ಇದ್ದು ಬೇರೆ ರೀತಿ ಇರ್ತದೆ. ಕೋವಿಡ್ ಅಲ್ಲಿ ಆಕ್ಸಿಜನ್ ಕೊರತೆಯಿಂದ ಡೆತ್ ಆದ್ರೆ ಇಲ್ಲಿ ರಕ್ತಸ್ರಾವದಿಂದ ಡೆತ್ ಆಗ್ತದೆ. ಗೊತ್ತಾಗತ್ತೆ. ಸೊ ಇಲ್ಲಿ ಗೊತ್ತಾಗತ್ತೆ, ಬ್ಲೀಡಿಂಗ್ ಇರತ್ತೆ, ಬಾಯಿ ಕಣ್ಣು ಮೂಗಿಂದ ರಕ್ತ ಹೋಗತ್ತೆ. ಒಂದ್ ಸ್ವಲ್ಪ ನಿಜವಾಗಿಯೂ ಕಳವಳಿಕಾರಿಯಾದ ವ್ಯವಸ್ಥೆ ಅದು. ನಾವು ತುಂಬಾ ಸುಲಭವಾಗಿ ಸರಿಪಡಿಸಲಾಗುವಂತ ಒಂದು ವ್ಯವಸ್ಥೆಯನ್ನು ನಾವಾಗಿ ತೊಂದರೆ ಮಾಡಿಕೊಂಡಾಗೆ ಆಗ್ತದೆ. ಸ್ವಯಂಕೃತ ಅಪರಾಧ ಅಂತ. ಸ್ವಯಂಕೃತ. ನೀವು ನೀರಿನ ಬಗ್ಗೆ ಆಗ ಹೇಳಿದ ವಿಷಯಗಳ ಬಗ್ಗೆ ಒಂದ್ ಸ್ವಲ್ಪ ಗಮನ ಹರಿಸಿದ್ರೆ ನಿಮಗೆ ಖಂಡಿತ ಡೆಂಗು ಬರ್ಲಿಕ್ಕೆ ಸಾಧ್ಯ. ನಿಮಗೆ ಅಂತಕ್ಕಿಂತಲೂ ಅದು ಇಲ್ಲಿ ತುಂಬಾ ದೊಡ್ಡ ವಿಷಯ. ನೀವು ಸಾಕಿದ ಸೊಳ್ಳೆ ನಿಮ್ಗೆ ಮಾತ್ರ ಅಲ್ಲ, ಸುತ್ತಲಿನವರಿಗೂ ಕಚ್ಚುತ್ತದೆ, ಇವರಿಗೆ ಬಾಧೆ ಕೊಡುತ್ತೆ. ಅದು ದೊಡ್ಡ ಒಂದು ಇದರ ತಪ್ಪು ವಿಷಯ. ಅದರ ಬಗ್ಗೆ ನಾವು ತುಂಬಾ ಜಾಗರೂಕತೆ ಮತ್ತು ತುಂಬಾ ಕಾಳಜಿ ವಹಿಸಬೇಕಾಗತ್ತೆ. ಎಸ್, ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡುವಂತ ಸಂದರ್ಭದಲ್ಲಿ ಕೋವಿಡ್ ವ್ಯಾಕ್ಸಿನ್ ಈ ವಿಚಾರವಾಗಿ ಏನಾದರೂ ಹೇಳಲಿಕ್ಕಿದೆ ಸರ್? ಈ ಕೋವಿಡ್ ವ್ಯಾಕ್ಸಿನ್ ನೋಡಿ, ಈಗಾಗಲೇ 60 ವರ್ಷದ ಮೇಲ್ಪಟ್ಟವರಿಗೆ 2ನೇ ಡೋಸ್ ನೀಡ್ತಾ ಇದ್ದಾರೆ. ಅಂದ್ರೆ ಯಾರಿಗೆ ಬಾಕಿ ಆದ್ರೆ ಅದು ಮುಗಿಸ್ತಾರೆ. ನೆಕ್ಸ್ಟ್ ಮತ್ತೆ ಅವರಿಗೆ ಫಸ್ಟ್ ಡೋಸ್ ಬಾಕಿ ಇರೋರಿಗೆ ಕೊಡ್ತಾರೆ. 45ರಿಂದ 18 ವರ್ಷದವರಿಗೆ ಮತ್ತೆ ಕೊಡುವ ಪ್ರಕ್ರಿಯೆ ಶುರುವಾಗಿದೆ. ಮೊನ್ನೆ ಈಗಾಗಲೇ ಒಂದಷ್ಟು ಜನರಿಗೆ ಕೊಟ್ಟಾಗಿದೆ. ಆದ್ರೆ 18ರಿಂದ 45ರ ಒಳಗೆ ಯಾರಿದ್ದಾರೆ ಅವರಿಗೆ ಕಡ್ಡಾಯವಾಗಿ ಆನ್ಲೈನ್ ಮೂಲಕವೇ ನೀಡಲಾಗ್ತದೆ. ಅಂದ್ರೆ ಅವರಿಗೆ ಯಾವುದೇ ರೀತಿ ನೀವು ಡೈರೆಕ್ಟ್ ಆಗಿ ಹೋಗಿ ತಕೊಳ್ಳೋ ಪ್ರಕ್ರಿಯೆ ಇರುವುದಿಲ್ಲ. ಯಾಕೆ ಈ ರೀತಿ ಮಾಡಿದ್ದೇವೆ ಅಂತ ಹೇಳಿದ್ರೆ, ಜನ ಅನ್ನೆಸೆಸರಿ ಆಗಿ ಬಂದು ಅಲ್ಲಿ ಜಂಗುಳಿಯಾಗಿ ರಶ್ ಆಗಿ ಪುನಃ ಅದೊಂದು ಕೋವಿಡ್ ಪ್ರಸರಣ ಜಾಗ ಆಗಬಾರ್ದು. ಆ ನಿಟ್ಟಿನಲ್ಲಿ ಇದನ್ನು ಮಾಡಲಾಗಿದೆ. ಎಸ್ ವೀಕ್ಷಕರೇ, ಡೆಂಗ್ಯೂ ಬಗ್ಗೆ ತುಂಬಾ ವಿಸ್ತಾರವಾಗಿ ಮತ್ತು ಸವಿವರವಾಗಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು ನಮ್ಮ ಮನೆಯಿಂದಲೇ ಡೆಂಗ್ಯೂವನ್ನು ಡೆಂಗ್ಯೂ ಬಗ್ಗೆ ಜಾಗೃತಿಯನ್ನು ಯಾವ ರೀತಿ ಮೂಡಿಸಬಹುದು ಅನ್ನೋ ಬಗ್ಗೆ ಮಾತಾಡಿದ್ದಾರೆ. ನಾವು ಎಲ್ಲರೂ ಗಮನದಲ್ಲಿಟ್ಟುಕೊಂಡು ನಮ್ಮ ಕರ್ತವ್ಯ ಅಂತ ನಾವು ತಿಳಿದುಕೊಂಡು ಇದನ್ನು ಮಾಡಬೇಕಾಗಿದೆ. ನಮ್ಮ ಮನೆಯ ಒಳಗಡೆ ಅನಗತ್ಯವಾಗಿ ಸ್ವಚ್ಛ ನೀರು ದಿನಗಟ್ಟಲೆ ನಿಲ್ಲದಾಗಿ ನೋಡಿಕೊಳ್ಳುವಂಥದ್ದು, ನಮ್ಮ ಟೆರೆಸ್, ನಮ್ಮ ಅಂಗಳ, ನಮ್ಮ ಕಂಪೌಂಡ್, ನಮ್ಮ ಹಿತ್ತಲು ಅಥವಾ ಹೊರಗಡೆ ಎಲ್ಲೂ ಕೂಡ ಅನಗತ್ಯವಾಗಿ ಶುದ್ಧವಾದ ನೀರು ಅದು ವಾರಗಟ್ಟಲೆ ನಿಲ್ಲದಾಗಿ ನೋಡಿಕೊಳ್ಳಿ. ಸೊ ಈ ಶುದ್ಧವಾದ ನೀರಲ್ಲಿ ಇಡೀಸ್ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಈ ಸೊಳ್ಳೆ ಮೂಲಕ ಡೆಂಗ್ಯೂ ಪ್ರಸಾರ ಆಗುತ್ತೆ ಅನ್ನೋದನ್ನು ನಮಗೆ ಹೇಳಿದ್ದಾರೆ. ಸೊ ಈ ಜಾಗೃತಿ ಅದು ಸರ್ಕಾರದ್ದು ಮಾತ್ರ ಅಲ್ಲ, ಅದು ನಮ್ಮ ಮನೆಯಿಂದ ಆರಂಭ ಆಗಬೇಕು. ಸೊ ಡಾಕ್ಟರ್ ಹೇಳಿದಾಗೆ ಎಸ್, ನೀವು ಸಾಧ್ಯ ಆದರೆ ನಿಮ್ಮ ಮನೆಯಲ್ಲಿ ನೀವು ಅನಗತ್ಯವಾಗಿ ಶುದ್ಧ ನೀರನ್ನು ಶೇಖರಣೆ ಮಾಡಿಲ್ಲ, ಅಥವಾ ನನ್ನ ಕಂಪೌಂಡನ್ನು ನನ್ನ ಮನೆಯನ್ನು ನಾನು ಕ್ಲೀನ್ ಮಾಡಿದ್ದೇನೆ ಅಂತ ಒಂದು ಪೋಸ್ಟರನ್ನು ನಿಮ್ಮ ಫೇಸ್ಬುಕ್ಕಲ್ಲಿ ಹಾಕಿ ಒಂದು ಚಾಲೆಂಜ್ ಮಾಡಿ ನೋಡುವ. ಒಂದಷ್ಟು ಜಾಗೃತಿಯನ್ನು ನಾವು ನಮ್ಮ ಮನೆಯಿಂದ ಆರಂಭಿಸುವ ಅಂತ ಹೇಳ್ತಾ ಇದ್ದೇನೆ, ವೈದ್ಯರ ಪರವಾಗಿ, ಸರ್ಕಾರದ ಪರವಾಗಿ ಮತ್ತು ನಮ್ಮೆಲ್ಲರ ಕರ್ತವ್ಯ ಅಂತ. ಎಸ್, ನಾನು ಈ ಮಾತುಕತೆಯನ್ನು ಸಮಾಪನ ಮಾಡುವಾಗ ಇಂದಿನಂತೆ ನಾವು ಇಲ್ಲಿಂದ ಹೊರಡುವಾಗ ನಾವು ಮಾಸ್ಕ್ ಧರಿಸ್ಕೊಳ್ತೇನೆ. ನಾನು ಇರ್ಬೋದು, ಡಾಕ್ಟರ್ ಇರ್ಬೋದು. ನಾವು ಮಾಸ್ಕ್ ಧರಿಸುವಾಗ ನಾನು ಪ್ರತಿ ಬಾರಿ ಹೇಳುವುದುಂಟು, ಮಾಸ್ಕನ್ನು ನಮ್ಮ ಬಾಯಿ ಮತ್ತು ಮೂಗು ಕವರ್ ಆಗುವ ರೀತಿಯಲ್ಲಿ ನಾವು ಮಾಸ್ಕ್ ಧರಿಸಬೇಕು. ಯಾಕೆಂತ ಹೇಳಿದರೆ ಬಹುತೇಕ ಮಂದಿ ಪೊಲೀಸರಿಗೆ ಎದರಿ ಮಾಸ್ಕ್ ಅಂತ ಒಂದು ಮುಖದಲ್ಲಿ ಇರಲಿ ಅಂತ ಹೇಳಿಕೊಂಡು ಏನು ಮಾಡ್ತಾರೆ, ಮಾಸ್ಕನ್ನು ಈ ರೀತಿ ನೇತಾಡಿಸಿಕೊಂಡು ಹೋಗ್ತಾ ಇರ್ತಾರೆ. ಇದು ಸರಿಯಾದ ಕ್ರಮ ಅಲ್ಲ. ಸೊ ಮಾಸ್ಕನ್ನು ಅದು ಮತ್ತೆ ಪ್ರತಿ ಬಾರಿಯೂ ತೆಗೆಯುವಾಗ ಹಾಕುವಾಗ ಕೂಡ ಕಿವಿಯ ಅದಕ್ಕೆ ಇರುವಂಥ ಟ್ಯಾಗ್ನಿಂದಲೇ ಅದನ್ನು ತೆಗೀರಿ. ಇಲ್ಲ ಅಂತ ಹೇಳಿದ್ರೆ ಪ್ರತಿ ಬಾರಿಯೂ ನಮ್ಮ ಮೂಗು, ನಮ್ಮ ಕೈ ನಾವು ಟಚ್ ಮಾಡ್ತಾ ಇರ್ತೇವೆ. ಸೊ ಅದರಿಂದ ನಾವು ಅಲ್ಲಿ ಇಲ್ಲಿ ಮುಟ್ಟಿದ್ದ
ಸಪೋಸ್ ನಮಗೆ ಕನೆಕ್ಟ್ ಆಗಿದ್ದರೆ ವೈರಸ್ಗಳು ನಮ್ಮ ದೇಹ ಪ್ರವೇಶ ಮಾಡುವಂಥ ಸಾಧ್ಯತೆ ಇರ್ತದೆ. ಜೊತೆಗೆ ನಾವೆಲ್ಲೇ ಹೊರಗಡೆ ಹೋದರೂ ಕೂಡ ದೈಹಿಕ ಅಂತರವನ್ನು ಕಾಪಾಡುವಂಥದ್ದು, ಏನು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು, ಮತ್ತು ಆಗಾಗ ಸೋಪ್ ಮುಖಾಂತರ ಕೈ ತೊಳೆಯುವುದು ಅಥವಾ ಸ್ಯಾನಿಟೈಸೇಷನ್ ಮಾಡುವಂಥದ್ದನ್ನು ನಾವು ಮಾಡಬೇಕು. ಎಲ್ಲ ಕರ್ತವ್ಯವನ್ನು ನಾವು ಮಾಡಿಕೊಂಡರೆ ಖಂಡಿತವಾಗಿಯೂ ನಮಗೆ ಕೋವಿಡನ್ನು ದೂರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್, ಇಷ್ಟು ಹೇಳಿ ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ನಾನು ಮತ್ತೊಮ್ಮೆ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ ಡಾಕ್ಟ್ರೇ. ಎಸ್, ಥ್ಯಾಂಕ್ ಯು ಡಾಕ್ಟ್ರೇ. ಎಸ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು.